ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಆಸ್ತ್ರಾ ಗ್ರೂಪ್ ಪ್ರೆಸೆಂಟ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ MGM ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ BDG ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದುವಿನ ವಿಚಾರ ಮರಳಿ ಸಿಗುವುದೇ ಮರಳು ಮತ್ತು ಕಲ್ಲು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ನಡೆಯುತ್ತಿದ್ದು, ಕೆಂಪು ಕಲ್ಲು ಮತ್ತು ಮರಳು ರಾಯಧನ ಹೆಚ್ಚಳ ಮಾಡಿ ಕಠಿಣ ನಿಯಮ ರೂಪಿಸಿದ್ದರಿಂದ ಎದುರಾಗಿರುವ ಕೆಂಪು ಕಲ್ಲು ಮತ್ತು ಮರಳಿನ ಅಭಾವದ ಸಮಸ್ಯೆಯನ್ನು ರಾಜ್ಯ ಸರ್ಕಾರ ಬಗೆಹರಿಸಿಲ್ಲ ಎಂದು ಆರೋಪಿಸಿ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು. ಇದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಕೆಂಪು ಕಲ್ಲು ಮತ್ತು ಮರಳು ಸಮಸ್ಯೆ ತಲೆದೋರಿದೆ. ಈಗಾಗಲೇ ಕೆಂಪು ಕಲ್ಲು ವಿಷಯದಲ್ಲಿ ಎದುರಾದ ಕಾನೂನಾತ್ಮಕ ತೊಡಕುಗಳನ್ನು ಹೋಗಲಾಡಿಸಿ ಸರಳೀಕರಣ ಮಾಡಿ ಸಚಿವ ಸಂಪುಟ ಹಾಗೂ ಮುಖ್ಯಮಂತ್ರಿಯವರ ಅನುಮತಿ ಪಡೆಯಲಾಗಿದೆ. ಸರಳೀಕರಣ ಮಾಡಿರುವ ಹೊಸ ನೀತಿ ಜಿಲ್ಲಾಡಳಿತದ ಮೂಲಕ ಅನುಷ್ಠಾನಗೊಳ್ಳಲಿದೆ ಎಂದು ವಿಧಾನಸಭೆಯ ಸ್ಪೀಕರ್ UT ಖಾದರ್ ಅವರು ಹೇಳಿದರು. ಈಗಾಗಲೇ ಕೆಂಪು ಕಲ್ಲು ತೆಗೆಯಲು ಅನುಮತಿ ಕೋರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಲ್ಲಿಕೆಯಾಗಿದ್ದ 53 ಅರ್ಜಿಗಳಲ್ಲಿ 25 ಅರ್ಜಿಗಳಿಗೆ ಅನುಮತಿಯನ್ನ ಸಂಬಂಧಪಟ್ಟ ಇಲಾಖೆಯಿಂದ ನೀಡಲಾಗಿದೆ. ಕೆಂಪು ಕಲ್ಲು ವಿಚಾರದಲ್ಲಿ ಹಲವು ಕಾಲದಿಂದಲೂ ಕಾನೂನಾತ್ಮಕ ತೊಡಕಿತ್ತು. ಇದರಿಂದಾಗಿ ಪರವಾನಗಿ ಪಡೆಯದೆ ಅಕ್ರಮವಾಗಿ ವ್ಯವಹಾರ ನಡೆಯುತ್ತಿತ್ತು. ಇದನ್ನು ಕಾನೂನುಬದ್ಧಗೊಳಿಸುವ ಉದ್ದೇಶದಿಂದ ಹಲವು ಸುತ್ತಿನ ಸಭೆ ಸಮಾಲೋಚನೆ ನಡೆಸಿದ ಬಳಿಕ ಈಗ ಸರ್ಕಾರದ ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಕೆಂಪು ಕಲ್ಲು ತೆಗೆಯಲು ಕೃಷಿ ಇಲಾಖೆಯಿಂದಲೂ ಅನುಮತಿ ಪಡೆಯಬೇಕು. ಆಳ ಮಾಡುವಾಗ ನಿಗದಿತ ಪ್ರಮಾಣದಲ್ಲಿ ಆಳ ಮಾಡಬೇಕು ಹಾಗೂ ಅನುಮತಿಗಾಗಿ ವಿವಿಧ ಇಲಾಖೆಗಳ ಮಧ್ಯೆ ಸುತ್ತಾಟವನ್ನ ನಡೆಸಿ ಹಲವು ಕಾಲ ಕಾಯುವ ಪರಿಸ್ಥಿತಿ ಇತ್ತು. ಇದೆಲ್ಲವನ್ನ ಸರಳೀಕರಣಗೊಳಿಸಿ ಕರಾವಳಿ ಜನರಿಗೆ ಗೃಹ ನಿರ್ಮಾಣಕ್ಕೆ ಅನುಕೂಲವಾಗುವ ಕೆಂಪು ಕಲ್ಲು ಸಮರ್ಪಕವಾಗಿ ನೀಡುವಂತೆ ಮಾಡಲು ಹೊಸ ನೀತಿಯಲ್ಲಿ ಕಾರ್ಯಯೋಜನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸ್ಪೀಕರ್ UT ಖಾದರ್ ಹೇಳಿದರು. ಇದು ಪರ್ಮನೆಂಟ್ ಆಗಿ ಯಾವ ತೊಂದರೆ ಬರಬಾರ್ದು. ಯಾಕೆ ಹಿಂದೆ ಪರ್ಮಿಟೇ ಇಲ್ಲ, ಯಾರು ಅದನ್ನು ನಿಭಾಯಿಸ ಸಾಧ್ಯ ಉಂಟು ಅದನ್ನು ಅವನು ಪರ್ಮಿಟ್ ಇಲ್ಲದೆ ಹೋಗುವಂಥದ್ದು. ಅಧಿಕಾರಿಗಳು ಸಂಬಂಧ ಬೇರೆ ಇಲಾಖೆಯವರು ಇವರ ವೈಫಲ್ಯತೆ ಒಂದು ವೀಕ್ನೆಸ್ ನೋಡಿಕೊಂಡು ಇವರನ್ನು ಮಿಸ್ಯೂಸ್ ಮಾಡುವಂಥದ್ದು. ಮತ್ತು ಯಾರು ವ್ಯಾಪಾರ ಮಾಡ್ತಿದ್ದಾನೆ ಅವನ ಯಾವಾಗಲೂ ಹೆದರಿಕೆಯಿಂದ ಮತ್ತು ಇದ್ದಂಥ ಲಾಭಾಂಶದಲ್ಲಿ ಯಾರಿಗಾರಿಗೆ ಕೊಟ್ಟು ಅವನ್ನ ಆ ವ್ಯಾಪಾರ ಮಾಡುವಂಥ ಪರಿಸ್ಥಿತಿ ಇತ್ತು. ಇದೆಲ್ಲ ಕೂಡ ಒಂದು ಫುಲ್ ಸ್ಟಾಪ್ ಹಾಕಿಕೊಂಡು ಇನ್ನು ಮುಂದಕ್ಕೆ ಯಾರೇ ಅದರ ವ್ಯಾಪಾರ ಮಾಡಲಿ ಕಾನೂನುಬದ್ಧವಾಗಿ ನೆಮ್ಮದಿಯಾಗಿ ಯಾರಿಗೂ ಕೂಡ ಒಂದು ಹಂಜದೆ, ಯಾರು ಅಧಿಕಾರಿಗಳು ಹೆದರದೆ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನದಿಂದ ವ್ಯಾಪಾರ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾ ಆ ಎಲ್ಲ ರೂಲ್ಸ್ಗಳನ್ನು ಕ್ಯಾಬಿನೆಟ್ನಲ್ಲಿ ಮೊನ್ನೆ ಅಪ್ರೂವ್ ಮಾಡಿದೆ. ಅದು ನಿನ್ನೆ ಕೂಡ ಅದಕ್ಕೆ ಮುಖ್ಯಮಂತ್ರಿ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗಾಗಲೇ 53 ಜನ ಯಾರು ಅಪ್ಲಿಕೇಶನ್ ಕೊಟ್ಟಿದ್ದರು ಆ ಕೆಂಪು ಕಲ್ಲು ವ್ಯಾಪಾರ ಮಾಡುವವರು, ಅವರ 25 ಹೊಸ ಯೋಜನೆ ಕಾನೂನಲ್ಲಿ 25 ಜನರಿಗೆ ಈಗಾಗಲೇ ಲೈಸೆನ್ಸ್ ಮತ್ತು ಪರ್ಮಿಟ್ ಕೂಡ ಇಶ್ಯೂ ಆಗಿದೆ. ಇದರ ನಡುವೆಯೂ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದ್ರು. ಕೆಂಪು ಕಲ್ಲು ಮತ್ತು ಮರಳು ರಾಯಧನ ಹೆಚ್ಚಳ ಮಾಡಿ ಕಠಿಣ ನಿಯಮ ರೂಪಿಸಿದ್ದರಿಂದ ಎದುರಾಗಿರುವ ಕೆಂಪು ಕಲ್ಲು ಹಾಗೂ ಮರಳಿನ ಅಭಾವದ ಸಮಸ್ಯೆಯನ್ನ ರಾಜ್ಯ ಸರ್ಕಾರ ಬಗೆಹರಿಸಿಲ್ಲ ಎಂದು ಆರೋಪಿಸಿ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು. ಈ ಸುದ್ದಿಯ ಬಗ್ಗೆ ನಾವು ಮೋಹನ್ ಬೋಳಂಗಡಿ ಸರ್ ಹತ್ರ ಚರ್ಚಿಸಲಿಕ್ಕಿದ್ದೇವೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
ಕರಾವಳಿ ಜಿಲ್ಲೆಗಳಲ್ಲಿ ಕೆಂಪು ಕಲ್ಲು ಮತ್ತು ಮರಳು ಸಮಸ್ಯೆ ಇತ್ತು ಸರ್. ಆದರೆ ಸಮಸ್ಯೆಗಳಿಗೆ ಮುಕ್ತಿ ದೊರಕಿದಂತಾಗಿದೆ, ನಿಯಮವನ್ನ ಸಡಿಲಿಕೆ ಮಾಡಲಾಗಿದೆ ಅಂತ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿರುವಂತದ್ದು ಸರ್. ನೋಡಿ, ಕರಾವಳಿ ಜಿಲ್ಲೆಗಳಲ್ಲಿ ಮರಳಿನ ಸಮಸ್ಯೆ ಇಲ್ಲ, ಮರಳು ಇದೆ. ಅದನ್ನು ಎತ್ತಿ ಸಾಗಾಟ ಮಾಡೋದಕ್ಕೆ ಮಾತ್ರ ಸಮಸ್ಯೆ ಮರಳು ಸಮಸ್ಯೆ ಇದೆ, ಮರಳಿಗೆ ಸಮಸ್ಯೆ ಇಲ್ಲ. ಎತ್ತಿ ಸಾಗಾಟ ಮಾಡ್ಲಿಕ್ಕೆ ಮಾತ್ರ ಸಮಸ್ಯೆ ಇರುವುದು. ಸರ್ಕಾರಕ್ಕೆ ರಾಯಧನ ಕಟ್ಟಿಕೊಂಡು ಮರಳು ತೆಗೆದು ಅದನ್ನು ಸಾಗಾಟ ಮಾಡಬೇಕು. ಆದರೆ ಬೇಕಾಬಿಟ್ಟಿಯಾಗಿ ಮರಳನ್ನು ಎತ್ತಿ ಎಲ್ಲ ಒಂದು ಕಡೆಯಲ್ಲಿ ರಾಶಿ ಹಾಕಿ ಅಲ್ಲಿಂದ ಬೇರೆಲ್ಲಿಗೆ ಮಾರಾಟ ಮಾಡುವಂಥ ಒಂದು ಪ್ರಕ್ರಿಯೆಗಳು ಕಳೆದ ಕೆಲವು ವರ್ಷಗಳಿಂದ ನಡೀತಾ ಇತ್ತು. ಅದಕ್ಕೆ ಗಣಿ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಸಹಕಾರ ಕೊಡ್ತಾ ಇದ್ರು. ಇದರಿಂದಾಗಿ ಮರಳು ದಂಧೆಕೋರರು ಏನು ಮಾಡಿದ್ರು ಅಂತ ಹೇಳಿ ಮರಳಿನ ಬೆಲೆಯನ್ನು ಏಕಾಏಕಿ ಏರಿಸಲಿಕ್ಕೆ ಶುರು ಮಾಡಿದ್ರು. ಯಾಕಂತ ಹೇಳಿದ್ರೆ ಕೇರಳದಲ್ಲಿ ಕಠಿಣವಾದ ನಿಯಮಗಳು ಜಾರಿ ಬಂದ ಹಿನ್ನೆಲೆಯಲ್ಲಿ ಕೇರಳಕ್ಕೆ ಇಲ್ಲಿಂದ ಮರಳುಗಳನ್ನು ಸಾಗಾಟ ಮಾಡ್ಲಿಕ್ಕೆ ಆಗ್ತಾ ಇತ್ತು. ಕೇರಳದಲ್ಲಿ ಒಂದು ಲೋಡ್ ಮರಳಿಗೆ 25,000-30,000 ಸಿಗ್ತಾ ಇದ್ದಾಗ ಆ ವ್ಯಾಪಾರಿಗಳು ಏನು ಮಾಡಿದ್ರು, ಎಲ್ಲಿ ಲಾಭ ಜಾಸ್ತಿ ಇದೆ ಅಲ್ಲಿಗೆ ಮರಳನ್ನು ಕಳಿಸ್ತಾ ಇದ್ರು. ಪರಿಣಾಮವಾಗಿ ಇಲ್ಲಿ ಮರಳಿನ ಅಭಾವ ತಲೆದೋರಿತು. ಆ ಸಂದರ್ಭದಲ್ಲಿ ಜಿಲ್ಲಾಡಳಿತ ಅಂತಾರಾಜ್ಯವಾಗಿ ಅಂದ್ರೆ ಬೇರೆ ರಾಜ್ಯಗಳಿಗೆ ಮರಳನ್ನು ಸಾಗಾಟ ಮಾಡಬಾರ್ದು ಅಂತ ನಿರ್ಬಂಧ ಇರಲಿಕ್ಕೆ ಬರೋದು. ಆ ನಿರ್ಬಂಧ ಹೇರುವಂಥ ಸಂದರ್ಭದಲ್ಲಿ ಇಲ್ಲಿಯೂ ಸಮಸ್ಯೆಗಳು ಸೃಷ್ಟಿಯಾಯಿತು. ಆದ್ದರಿಂದಾಗಿ ಮರಳು ಸಾಗಾಟಕ್ಕೆ ಕೆಲವೊಂದು ತೊಂದರೆ ಆಯಿತು. ಆ ಮಧ್ಯೆ ಜನಪ್ರತಿನಿಧಿಗಳೆಲ್ಲ ಅಧಿಕಾರಿಗಳ ಹತ್ರ ಮಾತಾಡಿ, ಯಾಕಂದ್ರೆ ಅದಕ್ಕೊಂದು ಸ್ಪಷ್ಟವಾದ ನೀತಿ ಇರಲಿಲ್ಲ, ಮರಳು ನೀತಿ ಅಂತೇಳಿ ಸ್ಪಷ್ಟವಾಗಿ ಇರಲಿಲ್ಲ. ಆದ್ದರಿಂದಾಗಿ ಅದನ್ನೆಲ್ಲ ಮಾತಾಡಿ ಅದಕ್ಕೊಂದು ಪರ್ಯಾಯ ಕ್ರಮವನ್ನು ಅನುಸರಿಸುದು. ಏನಂದ್ರೆ ಸ್ಯಾಂಡ್ ಬಜಾರ್ ಆ್ಯಪ್ ಅಂತೇಳಿ ಮಾಡೋದು. ಆ ಆ್ಯಪ್ನ ಮೂಲಕ ಮರಳು ಯಾರಿಗೆ ಬೇಕು ಅವರು ಬುಕ್ ಮಾಡೋದು, ಅದಕ್ಕೆ ಎಷ್ಟು ಯೂನಿಟಿಗೆ ಎಷ್ಟು ರೇಟು, ಆ ಹಣವನ್ನು ಪಾವತಿಸೋದು, ಯಾವುದು ಲಾರಿಯನ್ನು ಫಿಕ್ಸ್ ಮಾಡೋದು, ಆ ಲಾರಿಗೆ ಬಾಡಿಗೆ ಕೊಡೋದು. ಆ ರೀತಿಯಾಗಿ ಸ್ಯಾಂಡ್ ಬಜಾರ್ ಆ್ಯಪ್ ಅಂತ ಮಾಡಿದ್ರು. ಆದರೆ ಸ್ಯಾಂಡ್ ಎಲ್ಲಿಂದ ಅಂತ ಆಗಬೇಕಲ್ಲ, ಅದಕ್ಕೆ ಅವರು ಹೇಳಿದ್ರು ನಾವು ಸ್ಯಾಂಡ್ ಬಜಾರ್ನಲ್ಲಿ ನಾವು ಸ್ಯಾಂಡನ್ನು ಇದು ಮಾಡಿ ಶೇಖರಿಸಿರ್ತೇವೆ. ಹಾಗೆ ಈ ರೀತಿ ಮಾಡಿದ್ರು. ಅದು ಕೆಲವು ಕಡೆಯಲ್ಲಿ ಮಾಡಿದ್ರು, ಕೆಲವು ಕಡೆಯಲ್ಲಿ ಮಾಡಲಿಲ್ಲ. ಆದ್ರಿಂದಾಗಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಮರಳು ಸಿಗಲಿಕ್ಕೆ ಸ್ವಲ್ಪ ತೊಂದರೆ ಎಲ್ಲ ಆಯಿತು. ಇಂತಹ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಿತ್ತು ಅಂತ ಹೇಳಿದ್ರೆ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿತ್ತು. ಈಗ ಏನೋ ಸಚಿವ ಸಂಪುಟದಲ್ಲಿ ಒಂದು ನಿರ್ಣಯ ಮಂಡನೆ ಮಾಡಿ ಅದು ಈಗ ಕಾನೂನಾಗಿ ಜಾರಿ ಆಗ್ತಿದೆ ಅಂತ ಹೇಳಿ ಸ್ಪೀಕರ್ ಯುಟಿ ಖಾದರ್ ಅವರು ತಿಳಿಸಿದ್ದಾರೆ. ಆದರೆ ಇನ್ನು ಮುಂದಕ್ಕೆ ಅದು ಸರಿಯಾಗಬಹುದು ಅಂತ ಹೇಳಿ ಒಂದು ನಿರೀಕ್ಷೆ ಇರ್ಬೋದು, ಸರಿಯಾಗಬಹುದು ಅಂತ ಹೇಳಿ. ಖಂಡಿತವಾಗಿ ಇದು ಸರಿಯಾಗುವುದಿಲ್ಲ, ಖಂಡಿತವಾಗಿ ಸರಿಯಾಗುವುದಿಲ್ಲ. ಯಾಕಂತ ಹೇಳಿದ್ರೆ ಈ ವ್ಯವಸ್ಥೆ ಕಾನೂನಿನ ವ್ಯಾಪ್ತಿಯನ್ನು ಮೀರಿ ಹೋಗಿ ಆಗಿದೆ. ಇವತ್ತು ಏನೋ 55 ಮಂದಿ ಪರ್ಮಿಟಿಗಾಗಿ ಅರ್ಜಿ ಹಾಕಿದ್ದಾರೆ, ಅಂಥವರಲ್ಲಿ ಕೇವಲ 25 ಮಂದಿಗೆ ಪರ್ಮಿಟ್ ಕೊಡ್ತಾ ಇದ್ದಾರೆ. ಆ 25 ಮಂದಿ ಪರ್ಮಿಟ್ ತಗೊಂಡವರು ನಾಳೆ ಕಲ್ಲು ಮತ್ತು ಮರಳಿಗೆ ಅವರ ಇಚ್ಛೆಗೆ ಅನುಗುಣವಾಗಿ ರೇಟ್ ಫಿಕ್ಸ್ ಮಾಡಿದರೆ ಹೊಡೆತ ಬೀಳುವುದು ಯಾರಿಗೆ? ಈಗ ಒಂದು ಕಲ್ಲಿಗೆ 35 ರೂಪಾಯಿ ಇದೆ, ಒಂದು ಕಲ್ಲಿಗೆ, ಒಂದು ಕೆಂಪು ಕಲ್ಲಿಗೆ 35 ರೂಪಾಯಿ ಇದೆ. ಆ ಕಲ್ಲಿಗೆ ನಾಳೆ ಗಣಿಗಾರಿಕೆ ಮಾಡುವವರು 50 ರೂಪಾಯಿ 60 ರೂಪಾಯಿ ಫಿಕ್ಸ್ ಮಾಡಿದರೆ ಅನಿವಾರ್ಯವಾಗಿ ಪೇಮೆಂಟ್ ಮಾಡಲೇಬೇಕು, ಕೊಡಲೇಬೇಕು ಹಣ. ದಯಾನಂದ ಯಾಕಂತ ಹೇಳಿದರೆ ಇಲ್ಲ ನಿಮಗೆ ಕೆಲಸ ನಿಲ್ತದೆ. ಈಗ ಒಂದು ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಕಲ್ಲು ಮುಖ್ಯ, ಮರಳು ಮುಖ್ಯ, ಈ ಎರಡೂ ಮುಖ್ಯವೇ. ಅದು ಇಲ್ಲದೆ ಇದ್ದರೆ ನೀವು ಕಾಮಗಾರಿಯನ್ನು ಮುಂದುವರಿಸಲಿಕ್ಕೆ ಸಾಧ್ಯನೇ ಆಗುವುದಿಲ್ಲ. ನೋಡಿ, ಈಗ ಮಳೆಗಾಲ ಮುಗಿಯಿತು, ಇನ್ನು ಕಟ್ಟಡ ನಿರ್ಮಾಣ ಕಾಮಗಾರಿಗಳು ಬಿರುಸು ಪಡೆಯುವಂತ ಕಾಲ. ಇಂತಹ ಸಂದರ್ಭದಲ್ಲಿ ನಿಮಗೆ ಮೂಲ ಕಚ್ಚಾ ವಸ್ತು ಕಲ್ಲು ಮತ್ತು ಮರಳು ಅದೇ ಎರಡು ಸಿಗದೇ ಇದ್ರೆ ಆ ಕಾಮಗಾರಿಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದಕ್ಕೆ ಪರ್ಯಾಯವಾದ ವ್ಯವಸ್ಥೆಗಳು ಇಲ್ಲ. ಕೆಂಪು ಕಲ್ಲಿಗೆ ಪರ್ಯಾಯವಾದ ವ್ಯವಸ್ಥೆಗಳಿಲ್ಲ. ನೀವು ಹೋಲೋ ಬ್ಲಾಕ್ಸ್ ಅನ್ನು ಉಪಯೋಗ ಮಾಡಿದ್ರೆ ಇಲ್ಲಿ ಬಾಳಿಕೆ ಬರುವುದಿಲ್ಲ, ಯಾಕಂದ್ರೆ ಅದರ ಸ್ಟ್ರೆಂತ್ ಕಡಿಮೆ ಆಗತ್ತೆ. ನೀವು ಪಿಲ್ಲರ್ ಹಾಕಿ ಅದಕ್ಕೆ ಹೋಲೋ ಬ್ಲಾಕ್ಸ್ ಫಿಕ್ಸ್ ಮಾಡಿದ್ರು ಸಹ ಇಲ್ಲಿನ
ಬಿರುಸಿನ ಮಳೆಗೆ ಅದು ತಾಗಿಕೊಳ್ಳುವುದಿಲ್ಲ ಅಂತ ಹೇಳಿ ಒಂದು ನಂಬಿಕೆ ಇದೆ. Okay. ಅದರಿಂದ ಯಾರು ಹೋಲೋ ಬ್ಲಾಕ್ಸ್ ನಿರ್ಮಾಣ ಬಳಸಿಕೊಂಡು ಮನೆ ನಿರ್ಮಾಣ ಮಾಡುವುದಿಲ್ಲ. ಓಕೆ ಓಕೆ. ಆದ್ರಿಂದ ಇಲ್ಲಿ ಕೆಂಪು ಕಲ್ಲೇ ಅನಿವಾರ್ಯ. ಅದೇ ರೀತಿ ಕಪ್ಪು ಕಲ್ಲು ಬೇಕು. ನೀವು ಪಂಚಾಂಗವನ್ನು ನೀವು ಕೆಂಪು ಕಲ್ಲಲ್ಲಿ ಕಟ್ಟಲಿಕ್ಕೆ ಆಗುದಿಲ್ಲ, ನೀವು ಕಪ್ಪು ಕಲ್ಲಲ್ಲೇ ಮಾಡಬೇಕು. ಆ ಕಲ್ಲುಗಾರಿಕೆಯೂ ಇದೆ, ಕೆಂಪು ಕಲ್ಲು ಗಣಿಗಾರಿಕೆ ಇದೆ, ಕಪ್ಪು ಕಲ್ಲು ಗಣಿಗಾರಿಕೆ ಇದೆ, ಮರಳುಗಾರಿಕೆ ಇದೆ. ಅದರಿಂದ ಮೂರು ಸಹ ಒಂದಕ್ಕೊಂದು ಪೂರಕವಾದ ಅದನ್ನು ಸರ್ಕಾರ ಏನು ಮಾಡ್ಬೇಕಂತ ಹೇಳಿದ್ರೆ, ಯಾವುದೇ ನೀವು ಕಾನೂನು ತನ್ನಿ, ಅದಕ್ಕೊಂದು ರೇಟ್ ಫಿಕ್ಸ್ ಮಾಡಿ. 1 ಯೂನಿಟ್ ಮರಳಿಗೆ ಇಷ್ಟು, ಹೌದು, 1 ಕಲ್ಲಿಗೆ ಇಷ್ಟು ರೇಟ್ ಫಿಕ್ಸ್ ಮಾಡಿ. ಅದಕ್ಕಿಂತ ಜಾಸ್ತಿ ರೇಟ್ ತಗೊಳ್ಳುವಾಗಿಲ್ಲ, ಕೊಡುವಾಗಿಲ್ಲ ಅಂತ ಹೇಳಿ ಮಾಡಿ. ಹೌದು, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತ ಹಾಕೊಳ್ಳಿ, MRP. ಹೌದು, ಹೌದು. ಮತ್ತೆ ಹಾಗಾದ್ರೆ ಗಣಿ ಪ್ರದೇಶದಿಂದ 10 ಕಿಲೋಮೀಟರ್ ದೂರಕ್ಕೆ ಎಷ್ಟು, 15 ಕಿಲೋಮೀಟರ್ ದೂರಕ್ಕೆ ಎಷ್ಟು, 25 ಕಿಲೋಮೀಟರ್ ದೂರಕ್ಕೆ ಎಷ್ಟು, ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇದೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅನ್ನು ಸೇರಿಸಿಕೊಂಡು ಒಂದು 10 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಇಷ್ಟು ರೇಟು ಕಲ್ಲಿಗೆ, ಟ್ರಾನ್ಸ್ಪೋರ್ಟೇಷನ್ ಸೇರಿ 15 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇಷ್ಟು, 20 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇಷ್ಟು, 25 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇಷ್ಟು. ಸಾಮಾನ್ಯವಾಗಿ ಹೆಚ್ಚು ಅಂದ್ರೆ 25-30 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ನಿಮಗೆ ಕಲ್ಲು ಸಾಗಾಣಿಕೆ ಸಾಧ್ಯ ಆಗುವಂಥದ್ದು. ಅದರಿಂದ ಆ ರೇಟಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕು. ಆ ರೇಟ್ ಫಿಕ್ಸ್ ಮಾಡದೆ ನೀವು ಕಲ್ಲು ತೆಗೀರಿ, ಬೇಕಾದವರಿಗೆ ಕೊಡಿ ಅಂತ ಹೇಳಿದರೆ ಆಗುದಿಲ್ಲ. ಕಲ್ಲು ತೆಗೆಯುವ ಅನಗತ್ಯವಾದ ಅಭಾವವನ್ನು ಸೃಷ್ಟಿಸ್ತಾನೆ. 10 ರೂಪಾಯಿ, ಈಗ 35 ರೂಪಾಯಿ ಇರುವ ಕಲ್ಲಿಗೆ ನಾಳೆ 70 ರೂಪಾಯಿ ಆಗುತ್ತೆ. ತಗೊಳ್ಳೇಬೇಕು. ನಿಮ್ಗೆ ಅಲ್ಲಿ ಬೇರೆಯವರು 60 ರೂಪಾಯಿ ಕೊಡ್ತಾನೆ ಅಂತ ಹೇಳಿ ಕಾಂಪಿಟೇಷನ್ ಇರುವುದಿಲ್ಲ, ಅವನು ಸಹ ಅದೇ ರೇಟ್ ಮಾಡ್ತಾನೆ. ಆ ರೀತಿಯ ವ್ಯವಸ್ಥೆ ಆಗುತ್ತೆ. ಒಟ್ಟಾರೆಯಾಗಿ ತೊಂದರೆಗೆ ಸಿಲುಕುವವರು ಯಾರು? ಸಾರ್ವಜನಿಕರು ಮಾತ್ರ. ತಗೊಳ್ಳೋರ್ಗೆ ಅದು ಹೊಡೆತಾನೆ. ಹೌದು, ಯಾರಿಗೆ ಅನಿವಾರ್ಯತೆ ಇದೆ ಅವರು ಅದನ್ನು ಪರ್ಚೇಸ್ ಮಾಡಲೇಬೇಕು. ಹೌದು. ಈಗ ಸರ್ಕಾರಿ ಯೋಜನೆಗಳಲ್ಲಿ ಕೆಲವು ವಸತಿ ಯೋಜನೆಗಳಿದೆ. ವಸತಿ ಯೋಜನೆಗಳನ್ನು ನೀವು ಕಾರ್ಯಮಿತಿಯೊಳಗೆ ನೀವು ಸಂಪೂರ್ಣವಾಗಿ ಮಾಡದೇ ಇದ್ರೆ ನಿಮಗೆ ಅದರಲ್ಲಿ ಸಿಗುವಂತಹ ಸಬ್ಸಿಡಿಗಳು ನಿಮ್ಮ ಕೈಗೆ ಸಿಗಲ್ಲ, ನಿಮಗೆ ನಷ್ಟ ಆಗುತ್ತೆ. ನೀವು ಕಾಲಮಿತಿಯೊಳಗೆ ನಿಮಗೆ ವಸತಿ ಯೋಜನೆ ಮಂಜೂರಾಯಿತು ಅಂತ ಇಟ್ಕೊಳ್ಳಿ, ನೀವು ಇಷ್ಟೇ ಸಮಯದ ಒಳಗೆ ನೀವು ಪಂಚಾಂಗ ಮಾಡಬೇಕು, ಇಷ್ಟೇ ಸಮಯದ ಒಳಗೆ ನೀವು ಗೋಡೆ ಕಟ್ಟಬೇಕು, ಇಷ್ಟೇ ಸಮಯದ ಒಳಗೆ ನೀವು ರೂಫಿಂಗ್ ಮಾಡಬೇಕು, ಅದ ನಂತರ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ನಿಯಮ ಇರ್ತದೆ. 6 ತಿಂಗಳೊಳಗೆ ಮನೆ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ. ಇದು ನಿಮಗೆ ಕಲ್ಲು ಒಯ್ಗೆ ಸಿಗಲಿಕ್ಕೆ 6 ತಿಂಗಳಾಗತ್ತೆ. ಮತ್ತೆ ನೀವು ಮನೆ ಸಂಪೂರ್ಣ ಮಾಡುವುದು ಹೇಗೆ? ಅಷ್ಟೊತ್ತಿಗೆ ನಿಮ್ಮನ್ನು ಆ ಯೋಜನೆಯಿಂದ ಹೊರಗಿಡ್ತಾರೆ. ಅಲ್ಲಿಗೆ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಎಳೆದಾಗ ಆಗ್ತದೆ, ಇಷ್ಟೇ ಆಗೋದು. ಆದ್ರಿಂದಾಗಿ ಸರ್ಕಾರ ಆಗ್ಲಿ ಜಿಲ್ಲಾಡಳಿತ ಆಗ್ಲಿ ರೇಟ್ ಫಿಕ್ಸ್ ಮಾಡಿ ಪರ್ಚೇಸ್ ಮಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ, ಮಾಡ್ಲೇಬೇಕು. ನೀವು ರೇಟ್ ಫಿಕ್ಸ್ ಮಾಡಿ. ನೀವು ರೇಟ್ ಫಿಕ್ಸ್ ಮಾಡದೆ ಆ ಲಾಬಿಗೆ ಮಣಿದಿರಂತಾದ್ರೆ ನಿಮ್ಮ ಮೇಲೆ ಜನ ಮುಗಿ ಬೀಳುವುದು ಗ್ಯಾರಂಟಿ. ಅನಿವಾರ್ಯವಾಗಿ ಮುಗಿ ಬೀಳಲೇಬೇಕು. ಅದರಿಂದಾಗಿ ನೀವು ಯಾವುದೇ ರೀತಿಯಲ್ಲಿ ನೀವು ಅದಕ್ಕೊಂದು ಸೊಲ್ಯೂಷನ್ ಹುಡುಕಿದ್ರು ಅದಕ್ಕೊಂದು ತಾರ್ಕಿಕ ಅಂತ್ಯ ಇರಬೇಕು. ತಾರ್ಕಿಕ ಅಂತ್ಯ ಇಲ್ಲ ಇದ್ರೆ ನೀವು ಕಾನೂನನ್ನು ಪೇಪರ್ ಮೇಲೆ ಇಟ್ಕೊಂಡು ವ್ಯವಹಾರ ಮಾಡಬೇಡಿ. ಕಾನೂನನ್ನು ಪೇಪರ್ ಮೇಲೆ ಇಟ್ಕೊಂಡು ವ್ಯವಹಾರ ಮಾಡಬೇಡಿ. ಇದು ಕಾನೂನಿದೆ. ಇಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆಯ ಮೇಲೆ ದೊಡ್ಡ ಹೊಡೆತ ಬಿದ್ದದ್ದು ಯಾವುದು? ಗಣಿ ಇಲಾಖೆಯರು ಸೀಸ್ ಮಾಡಿದ್ರೆ, ಪೊಲೀಸರು ಸೀಸ್ ಮಾಡಿದ್ರೆ, ವಾಹನಗಳನ್ನು ಮುಟ್ಟುಗೋಲು ಹಾಕೊಂಡ್ರೆ ಫಾರೆಸ್ಟ್ ಆಕ್ಟ್ ಅಡಿಯಲ್ಲಿ, ಕರ್ನಾಟಕ ಫಾರೆಸ್ಟ್ ಆಕ್ಟ್ ಅಡಿಯಲ್ಲಿ ಕೇಸು ದಾಖಲು ಮಾಡಿಕೊಂಡು ವಾಹನಗಳನ್ನು ಮುಟ್ಟುಗೋಲು ಹಾಕೊಂಡ್ರೆ ವಾಹನಗಳನ್ನು ರಿಲೀಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಗೊತ್ತಾ? ಹೊಡೆತ ಬಿದ್ದದ್ದು ಅಲ್ಲಿ. ನಿಮ್ಗೆ BNS ಅಡಿಯಲ್ಲಿ ಕೇಸು ದಾಖಲು ಮಾಡಿಕೊಂಡು ಅಕ್ರಮವಾಗಿ ಸರ್ಕಾರಕ್ಕೆ ರಾಯದಾನ ಪಾವತಿಸದೆ ಸರ್ಕಾರಕ್ಕೆ ವಂಚನೆ ಮಾಡಿ ಕಲ್ಲು ಎತ್ತಿಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿ BNS ಅಡಿಯಲ್ಲಿ ಕೇಸು ದಾಖಲು ಮಾಡಿಕೊಂಡ್ರೆ ನಿಮ್ಗೆ ಲಾರಿ ಮರುದಿವಸ ರಿಲೀಸ್ ಆಗುತ್ತೆ, ಕಲ್ಲು ರಿಲೀಸ್ ಮಾಡ್ಲಿಕ್ಕೆ ಆಗುತ್ತೆ, ರಾಯದಾನ ಕಟ್ಟಿಕೊಂಡು ಎಲ್ಲವೂ ಆಗುತ್ತೆ. ಆದ್ರೆ ಅದನ್ನೇ ನೀವು ಫಾರೆಸ್ಟ್ ಆಕ್ಟ್ ಅಡಿಯಲ್ಲಿ ಕೇಸು ಬುಕ್ ಮಾಡೋದ್ರಿಂದ ಪ್ರಾಪರ್ಟಿ ಹ್ಯಾಂಡ್ ಓವರ್ ಟು ದಿ ಕೋರ್ಟ್ ಅಲ್ಲ, DCF ಕೋರ್ಟಿಗೆ.
ಡೆಪ್ಟಿ ಕನ್ಸರ್ವೇಟರ್ ಫಾರೆಸ್ಟ್ ಇದ್ದಾರೆ, ಅವರ ಕೋರ್ಟಿಗೆ ಹೋಗೋದು. ಅವರ ಕೋರ್ಟ್ ಇದೆ, ಓಕೆ, ಬೇರೆ ಇದೆ. ಫಾರೆಸ್ಟ್ ಇಲಾಖೆಯದ್ದು DCF ಕೋರ್ಟ್ ಇದೆ, ಓಕೆ, ಆ ಕೋರ್ಟಿಗೆ ಹೋಗೋದು. ನೀವು ಆ ಕೋರ್ಟಲ್ಲಿ ಪ್ರಾಪರ್ಟಿಯನ್ನು ರಿಲೀಸ್ ಮಾಡಬೇಕಾದ್ರೆ ಪ್ರಾಪರ್ಟಿಯ ಟೋಟಲ್ ವ್ಯಾಲ್ಯೂ ಎಷ್ಟಿದೆ, ಕಲ್ಲಿದ್ದಿಷ್ಟು, ಲಾರ್ ಇದ್ದಿಷ್ಟು, ಲಾರಿದು ರೇಟನ್ನು ಯಾರು ಫಿಕ್ಸ್ ಮಾಡುದು? RTO ಆಫೀಸರು. RTOದು ಬ್ರೇಕ್ ಇನ್ಸ್ಪೆಕ್ಟರ್ ಬಂದು ಲಾರಿ ಇನ್ಸ್ಪೆಕ್ಷನ್ ಮಾಡಿ ಅದರ ರೇಟ್ ಫಿಕ್ಸ್ ಮಾಡಬೇಕು. ಓಕೆ, ಅವರು ಸಾಮಾನ್ಯವಾಗಿ ಒಂದು ಲಾರಿಗೆ 5 ಲಕ್ಷ, 6 ಲಕ್ಷ, 8 ಲಕ್ಷ ಈ ರೀತಿಯಾಗಿ ಫಿಕ್ಸ್ ಮಾಡ್ತಾರೆ. ಹಳೆಯ ಲಾರಿ ಆದರೆ 3 ಲಕ್ಷ ಫಿಕ್ಸ್ ಮಾಡ್ಬೋದು. ಸ್ವಲ್ಪ ಮಾಡೆಲ್ ಇದ್ದ ಲಾರಿ ಅಂತಂದ್ರೆ 6 ಲಕ್ಷ, 7 ಲಕ್ಷ ಈ ರೀತಿ ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಿದ್ರೆ ಅಷ್ಟು ಹಣವನ್ನು ನೀವು ಬ್ಯಾಂಕಲ್ಲಿ ಡೆಪಾಸಿಟ್, ಬ್ಯಾಂಕ್ ಗ್ಯಾರಂಟಿ ಕೊಟ್ಟು ಗಾಡಿ ರಿಲೀಸ್ ಮಾಡಬೇಕು. ಈ ಪ್ರೊಸೆಸ್ ಆಗ್ಲಿಕ್ಕೆ 3 ತಿಂಗಳು ಬೇಕು. ಇದು ಇರುವಂತದ್ದು ಫಾರೆಸ್ಟ್ ಆಕ್ಟ್ ಅಡಿಯಲ್ಲಿ. ಸೇಮ್ ಇದು ಎಕ್ಸೈಸ್ ಆಕ್ಟ್ ಅಡಿಯಲ್ಲಿ ಸಾರಾಯಿ ಸಾಗಾಟ ಮಾಡುವ ವಾಹನಗಳಿಗೂ ಅದೇ ಫಾರೆಸ್ಟ್, ಯಾಕಂದ್ರೆ ಇದು ಸ್ಟೇಟ್ ಆಕ್ಟ್, ಇದು ರಾಷ್ಟ್ರೀಯ ಮಟ್ಟದ ಕಾನೂನುಗಳಲ್ಲ. BNS ಅಂತ ಹೇಳಿದ್ರೆ ರಾಷ್ಟ್ರೀಯ ಮಟ್ಟದ ಕಾನೂನು, ಆ ಕಾನೂನು ಅಲ್ಲ ಇದು. ಇದು ಸ್ಟೇಟ್ ಆಕ್ಟ್. ಸ್ಟೇಟ್ ಆಕ್ಟ್ ಅಲ್ಲಿ ನೀವು ಪ್ರಾಪರ್ಟಿ ಸೀಸ್ ಮಾಡಿದ್ರೆ ಪ್ರಾಪರ್ಟಿ ರಿಲೀಸ್ ಮಾಡ್ಲಿಕ್ಕೆ ಕಷ್ಟ. ಸಿಕ್ಕಿಬಿದ್ದ ಆರೋಪಿಗೆ ಬೇಲೇಬಲು, ಅವರಿಗೆ ಜಾಮೀನು ಸಿಗುತ್ತೆ. ಇಲ್ಲಿ ವಾಹನ ರಿಲೀಸ್ ಮಾಡ್ಲಿಕ್ಕೆ 6 ತಿಂಗಳಾಗತ್ತೆ. ಅದಕ್ಕಾಗಿ ಆ ಖರ್ಚು ಬೇಡ ಅಂತ ಹೇಳಿ ವಾಹನಗಳನ್ನು ಫಾರೆಸ್ಟ್ ಇಲಾಖೆಗೆ ಬಿಟ್ಟುಕೊಟ್ಟ ಉದಾಹರಣೆಗಳು ತುಂಬಾ ಇದೆ. ಅದಕ್ಕಾಗಿ ಅಂತಹ ವ್ಯವಹಾರಗಳಿಗೆ, ಮರ ಸಾಗಾಟಕ್ಕೆ, ಈ ಕಲ್ಲು ಸಾಗಾಟಕ್ಕೆ, ಈ ಮರಳು ಸಾಗಾಟಕ್ಕೆ ಮತ್ತು ಈ ಸಾರಾಯಿ ಸಾಗಾಟಕ್ಕೆ, ಇಂಥದ್ದಕ್ಕೆ ಉಪಯೋಗ ಮಾಡುವಂತಹ ಲಾರಿಗಳು ಎಲ್ಲ ಹಳತೆ, ಎಲ್ಲ 20 ವರ್ಷ 25 ವರ್ಷ ಆದಂತ ಲಾರಿಗಳೆಲ್ಲ ಆಗೋದು. ಸಿಕ್ಕಿ ಬಿದ್ದರೆ ಹೋಗ್ಲಿ ಅಂತ ಇಷ್ಟೇ ಆಗಿರೋದು. ಈಗ ಇದು ಯಾವುದು ಗೋಸಾಗಾಟದಲ್ಲಿ ಸಿಕ್ಕಿಬಿದ್ದ ವಾಹನಗಳು ಸಹ ಅದನ್ನು ಸಹ ರಿಲೀಸ್ ಮಾಡಲಿಕ್ಕೆ ಇದೇ ಸಮಸ್ಯೆ ಇದೆ. ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಬಂದಾಗ, ಗೋಹತ್ಯೆ ಪ್ರತಿಬಂಧಕ ಕಾಯ್ದೆ ಬಂದಾಗ ಪ್ರಾಪರ್ಟಿಯನ್ನು ಸೀಸ್ ಮಾಡಬೇಕು ಅಂತ ಬಂತು. ಪ್ರಾಪರ್ಟಿಯನ್ನು ಸೀಸ್ ಮಾಡ್ತಾ ಇದ್ದಾರೆ. ಸೀಸ್ ಮಾಡಿದ್ರೆ ನೀವು AC ಕೋರ್ಟಲ್ಲಿ ಆ ಪ್ರಾಪರ್ಟಿಯನ್ನು ರಿಲೀಸ್ ಮಾಡಬೇಕು. AC ಕೋರ್ಟಲ್ಲಿ ಪ್ರಾಪರ್ಟಿ ರಿಲೀಸ್ ಮಾಡಬೇಕಾದ್ರೆ ನೀವು ಆ ಪ್ರಾಪರ್ಟಿದು ವ್ಯಾಲ್ಯೂ ಅಷ್ಟು ಬ್ಯಾಂಕ್ ಗ್ಯಾರಂಟಿ ಕೊಡಬೇಕು. ಬ್ಯಾಂಕ್ ಗ್ಯಾರಂಟಿ ಕೊಡಬೇಕಾದ್ರೆ ಆ ವ್ಯಾಲ್ಯೂವನ್ನು ಬ್ಯಾಂಕಿಗೆ ತುಂಬಬೇಕು, ಇಲ್ಲದ್ರೆ ಬ್ಯಾಂಕ್ ಗ್ಯಾರಂಟಿ ಕೊಡೋದಿಲ್ಲ. ಒಂದು ವೇಳೆ ನಾಳೆ ಆ ಕೇಸಲ್ಲಿ ಕನ್ವಿಷನ್ ಆದರೆ, ಸಿಕ್ಕಿಬಿದ್ದ ಆರೋಪಿಗಳಿಗೆ ಶಿಕ್ಷೆ ಆದರೆ, ಅಷ್ಟು ಪ್ರಾಪರ್ಟಿಯನ್ನು ಸರ್ಕಾರಕ್ಕೆ ಮುಟ್ಟುಗೋಲಾಕೊಳ್ತದೆ. ಅದರಿಂದಾಗಿ ಕಠಿಣ ಕಾನೂನು ಅಂತ ಹೇಳುವುದು ಇದಕ್ಕೆ. ಈ ಕಠಿಣ ಕಾನೂನಿನ ಅಡಿಯಲ್ಲಿ ನೀವು ಇಂಥ ವ್ಯವಹಾರಗಳನ್ನು ಮಾಡುವಾಗ ನೀವು ಅಷ್ಟೇ ಜಾಗೃತ ಆಗಿರ್ತೀರಿ. ಇಲ್ಲದೆ ಇವತ್ತೇನು ಕೆಂಪು ಕಲ್ಲು ಕಡಿಯೋರು ಇಲ್ವಾ, ಕೆಂಪು ಕಲ್ಲನ್ನು ಸಾಗಿಸುವವರು ಇಲ್ವಾ? ಕಾನೂನು ಕಠಿಣ ಇದೆ, ಅದಕ್ಕಾಗಿ ಇದು ಸಮಸ್ಯೆ ಆಗಿರೋದು. ಆದ ಕಾರಣವಾಗಿ ರಾಜಕಾರಣಿಗಳ ಮೇಲೆ ಒತ್ತಡ ಬಿದ್ದು ಇದನ್ನು ಸರ್ಕಾರದ ಮಟ್ಟದಲ್ಲಿ ಅದನ್ನು ಸರಳೀಕರಣ ಮಾಡಬೇಕು ಕಾನೂನು ಅಂತ ಹೇಳಿ. ಎಷ್ಟು ಕಾನೂನನ್ನು ಸರಳೀಕರಣ ಮಾಡಿದ್ರು ಸಹ ಆ ಫಾರೆಸ್ಟ್ ಆಕ್ಟಿನಿಂದ ಇದನ್ನು ಹೊರಗೆ ತರಲಿಕ್ಕೆ ಆಗುವುದಿಲ್ಲ. ಫಾರೆಸ್ಟ್ ಆಕ್ಟಿನ ಅಡಿಯಲ್ಲೇ ಇರಬೇಕು. ಆದ್ದರಿಂದಾಗಿ ನೀವೇ ಪರ್ಮಿಟ್ ಇಶ್ಯೂ ಮಾಡಿದರೆ, ಪರ್ಮಿಟ್ನ ಆಧಾರದಲ್ಲಿ ನೀವು ಸ್ವತ್ತುಗಳನ್ನು ಸಾಗಾಟ ಮಾಡಿದರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸು ದಾಖಲು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಪರ್ಮಿಟ್ ಇದೆ ಅಂತ ಹೇಳಿ. ಒಂದು ಪರ್ಮಿಟ್ ಅಲ್ಲಿ 10 ಲೋಡ್ ಹೊಡೆದ್ರೆ ಏನ್ ಮಾಡ್ತೀರಿ? ಒಂದು ಪರ್ಮಿಟ್ ಅಲ್ಲಿ 10 ಲೋಡ್ ಹೊಡೆದ್ರೆ ಏನಾಗ್ತದೆ? ಇನ್ನು ಆಗೋದು ಒಂದು ಪರ್ಮಿಟ್ ಅಲ್ಲಿ 10 ಲೋಡ್ ಹೊಡೆಯುವುದೇ. ಒಂದು ಪರ್ಮಿಟ್ ಅಲ್ಲಿ 10 ಲೋಡ್ ಹೊಡೆಯುವುದೇ, ಅದು ಪ್ರಶ್ನೆ ಬೇರೆ. ಆಗ ಸಿಕ್ಕಿಬಿದ್ರು ಇದೇ ಸಮಸ್ಯೆ ಆಗತ್ತೆ. ಅದರಿಂದಾಗಿ ಅದನ್ನು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ತಂದು ಇದನ್ನು ಲೀಗಲೈಸ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಈಗ ನಿಮ್ಗೆ ತೋರಿಕೆಗೆ ನಿಮ್ಗೆ ಲೀಗಲೈಸ್ ಮಾಡಬಹುದು, ಆದ್ರೆ ಅದರ ಹಿಂದಿನ ಮಾಫಿಯಾ ಇದೆಯಲ್ಲ, ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಇಲ್ಲಿ ಇವಾಗ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್, ಅದ್ರ ಬಗ್ಗೆ ಅದ್ಯಾಕಾಗಿರ್ಬೋದು? ನೋಡಿ, ಬಿಜೆಪಿ ಅವರದ್ದು ರಾಜಕೀಯದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ರಾಜಕೀಯ ಅದರಲ್ಲಿ ಪ್ರಶ್ನೆ ಏನಿಲ್ಲ. ನಾಳೆ ಸರ್ಕಾರದಿಂದ ನೀತಿ ನಿಯಮಾವಳಿಗಳು ರಿಲೀಸ್ ಆದ್ರೆ ಸಾರ್ವಜನಿಕರಿಗೆ ಸುಲಲಿತವಾಗಿ ನಿಗದಿತ ಮೊತ್ತದಲ್ಲಿ ಮರಳು ಕಲ್ಲು ಸಿಗುವಂತಾದ್ರೆ
ಅದರ ಕ್ರೆಡಿಟ್ ಯಾರಿಗೆ ಹೋಗೋದು? ರಾಜ್ಯ ಸರ್ಕಾರಕ್ಕೆ ಹೋಗೋದಾ? ಅದಕ್ಕಾಗಿ ಪ್ರತಿಭಟನೆ ಮಾಡಿದ ಬಿಜೆಪಿಯವರಿಗೆ ಹೋಗೋದಾ? ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹೋಗೋದು. ಅದಕ್ಕೆ ಇವರು ಇಲ್ಲಿ ಪ್ರತಿಭಟನೆ ಮಾಡೋದು. ಇವರಿಗೂ ಸ್ಪಷ್ಟವಾಗಿ ಗೊತ್ತಿದೆ, ಯಾಕಂದ್ರೆ ಇವರು ಸಹ ಅಧಿಕಾರವನ್ನು ಅನುಭವಿಸಿದವರೇ, ಅಧಿಕಾರದಲ್ಲಿ ಇದ್ದವರೇ. ಇವರು ಅಧಿಕಾರದಲ್ಲಿದ್ದಾಗ ಯಾವ ಅಧಿಕಾರಿಗಳಿದ್ರೋ ಅವರೇ ಅಧಿಕಾರಿಗಳು ಈಗ ಕಾಂಗ್ರೆಸ್ ಸರ್ಕಾರದಲ್ಲೂ ಇರೋದು. ಅವರ ಅಧಿಕಾರಿಗಳನ್ನೆಲ್ಲ ಮೂಲೆಗೆ ಕಳಿಸಲಿಲ್ಲ, ಅಧಿಕಾರಿಗಳನ್ನೇ ಬಳಸಿಕೊಂಡೇ ಕಾಂಗ್ರೆಸ್ ಅಧಿಕಾರ ಮಾಡ್ತಾ ಇರೋದು. ಅದರಿಂದ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಇದನ್ನು ಸರಿಯಾದ ರೀತಿಯಲ್ಲಿ ಜಾರಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಸರ್ಕಾರಿ ಅಧಿಕಾರಿಗಳ ವ್ಯವಸ್ಥಿತವಾದಂತಹ ಸಹಕಾರ ಇಲ್ಲದಿದ್ರೆ ಇದು ಸರಿ ಹೋಗ್ಲಿಕ್ಕೆ ಸಾಧ್ಯನೇ ಈ ಮರಳು ಸಮಸ್ಯೆ, ಕಲ್ಲು ಸಮಸ್ಯೆ ಇದು ಸರಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಅವರು ಸಹಕಾರ ಕೊಡುವುದಿಲ್ಲ. ಯಾಕಂತ ಹೇಳಿದ್ರೆ ಸ್ಪೀಕರ್ ಖಾದರ್ ಅವರು ಹೇಳಿದಾಗೆ ಯಾರೇ ಒಬ್ರು ವ್ಯಾಪಾರ ಮಾಡುವಾಗಲೂ ಅಧಿಕಾರಿಗಳ ದಬ್ಬಾಳಿಕೆ ಇಲ್ಲದೆ, ಅಧಿಕಾರಿಗಳ ಮರ್ಜಿಗೆ ಕಾಯದೆ ಸುಲಲಿತವಾಗಿ ವ್ಯವಹಾರ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಕಾನೂನು ತಂದಿದ್ದೇವೆ ಅಂತ ಹೇಳ್ತಾರೆ. ಈ ಕಾನೂನನ್ನು ರೂಪಣೆ ಮಾಡಿದವರು ಯಾರು? ಅದೇ ಅಧಿಕಾರಿಗಳು ಕಾನೂನನ್ನು ರೂಪಣೆ ಮಾಡಿದವರು, ಅವರೇ ಅದಕ್ಕೆ ನಿಯಮಾವಳಿಗಳನ್ನು ಕ್ರೋಢೀಕರಿಸಿದವರು. ಅವರು ಎಲ್ಲಾದ್ರೂ ಒಂದು ಕಡೆಯಲ್ಲಿ ಅವಕಾಶವನ್ನು ಇಟ್ಟಿರ್ತಾರೆ, ಅಧಿಕಾರಿಗಳಿಗೆ ಲಾಭವಾಗುವಂತ ಅವಕಾಶವನ್ನು ಇಟ್ಟಿರ್ತಾರೆ, ಆ ಅವಕಾಶವನ್ನು ಬಳಸ್ಕೊಳ್ತಾರೆ. ಇಷ್ಟೇ ಆಗುದು ಇದರಲ್ಲಿ. ಎಲ್ಲ ವಿಚಾರಗಳಲ್ಲೂ ನೀವು ನೋಡಿ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರ್ತದೆ. ಆ ಪರಿಹಾರವನ್ನು ಸೂಚಿಸುವಂತ ಸಂದರ್ಭದಲ್ಲಿ ಕೆಲವೊಂದು ಅಡೆತಡೆಗಳನ್ನು ಸೇರಿಸಲಾಗ್ತದೆ. ಈ ಅಡೆತಡೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಸರ್ಕಾರ ಮುಂದಡಿ ಇಟ್ಟರೆ ಅಧಿಕಾರಿಗಳು ಅಸಹಕಾರ ತೋರ್ತಾರೆ. ಆದ್ರಿಂದಾಗಿ ಜನರಿಗೆ ತೊಂದರೆ ಆಗುವಂಥದ್ದು. ಅದರಿಂದ ಪ್ರತಿಭಟನೆ ಮಾಡಿ ಜನರನ್ನು ಎಚ್ಚರಿಸುವುದು, ಸರ್ಕಾರವನ್ನು ಎಚ್ಚರಿಸುವುದು ಎಲ್ಲವೂ ಒಂದು ರೀತಿಯಲ್ಲಿ ನಾಟಕ ಅಷ್ಟೇ. ಓಕೆ ಸರ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಇದೀಗ ಸುದ್ದಿಯಲ್ಲಿ ಚಿಕ್ಕ ವಿರಾಮ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions.
Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal Ice Cream, milky way to your heart. With a variety of fruits and flavored with rich crunch and chips. They treat your taste buds. Ideal Ice Cream. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದುಗೆ ಮತ್ತೊಮ್ಮೆ ಸ್ವಾಗತ. ಜಿಲ್ಲೆಯ ಕೆಂಪು ಕಲ್ಲು ಮತ್ತು ಮರಳು ಸಮಸ್ಯೆ ಇದು 4 ತಿಂಗಳ ಸಮಸ್ಯೆಯಲ್ಲ, ಹಲವಾರು ವರ್ಷದ ಸಮಸ್ಯೆ. ಹಲವಾರು ಸುತ್ತಿನ ಸಭೆಗಳ ಬಳಿಕ ನಿಯಮ ಸಡಿಲಿಕೆ. ಜಿಲ್ಲೆಯಲ್ಲಿ ಕೆಂಪು ಕಲ್ಲು ವಿಚಾರದಲ್ಲಿ ನಿಯಮ ಸಡಿಲಿಕೆಯಾಗಿರುವಂಥದ್ದು. ಅಸೋಸಿಯೇಷನ್ ಅವರು ಯಾವತ್ತೂ ಪ್ರತಿಭಟನೆ ಮಾಡಿಲ್ಲ. ಬಿಜೆಪಿಯವರ ಪ್ರತಿಭಟನೆ ರಾಜಕೀಯ ದುರುದ್ದೇಶ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಹೇಳಿಕೆ ನೀಡಿರುವಂಥದ್ದು. ನೋಡೋಣ ಬನ್ನಿ. ನ್ಯಾಷನಲ್ ಹೈವೇಯಲ್ಲಿ ಗುಂಡಿ ಬಿದ್ದಿದೆ, ಅದನ್ನು ನೋಡುವುದಿಲ್ಲ. ಪಂಪೆಲ್ ಆಗಿದೆ, ಕೊನೆಗೂ ಕಂಪ್ಲೀಟ್. ಮಳೆಗಾಲ ಬಂದರೆ ಕೆಳಗೆ ನದಿ, ಹೊಳೆ, ಬೋಟಲ್ಲಿ ಹೋಗ್ಬೇಕು. ಅವೈಜ್ಞಾನಿಕ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಇಲ್ಲಿ 100 ಜನ ಸಾಯ್ತಾ ಇದ್ದಾರೆ. CRZ ಬಗ್ಗೆ ಮರಳು ಅವಶ್ಯಕತೆ ಇದೆ. ಇದರ ಬಗ್ಗೆ ಎಲ್ಲ ಮಾತನಾಡುದು ಬಿಟ್ಟು ಕೆಂಪು ಕಲ್ಲು ಗಣಿಗಾರಿಕೆಗೆ ಡ್ಯಾನ್ಸ್ ಮಾಡಿಕೊಂಡು ಕೂತ್ರೆ ಅದಾಗುದಿಲ್ಲ. ಸರ್ಕಾರ ನಮ್ದು ಮಾಡಿ ಆಗಿದೆ. ಸರ್ಕಾರ ಅದಕ್ಕೆ ವ್ಯವಸ್ಥೆ ಮಾಡಿದೆ. ಮರಳು ನೀತಿಯನ್ನ ಅವರು ಸರಿಯಾಗಿ ಮಾಡ್ಲಿ,
CRZ ಇಂದ ಮರಳು ಸಿಗುವ ಹಾಗೆ ಮಾಡಲಿ. 75% ಜನರಿಗೆ ಅದರಿಂದ ಪ್ರಯೋಜನ ಆಗ್ತದೆ. ಅನೇಕ ಲಕ್ಷಾಂತರ ಕೂಲಿ ಕಾರ್ಮಿಕರಿಗೆ ಪ್ರಯೋಜನ ಆಗ್ತದೆ. ಆ ಕೂಲಿ ಕಾರ್ಮಿಕರನ್ನ ಶೋಷಣೆ ಮಾಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ನಿಲ್ಲಿಸಲಿ. ನಮ್ಮ MP ಸಾಹೇಬರು ಅದನ್ನು ಮಾಡಬೇಕು ಅಂತ ಹೇಳಿ ನಾನು ಅವರ ಹತ್ರ ವಿನಂತಿಯನ್ನು ಮಾಡುವಂತದ್ದು. CRZ, ನಾನ್ CRZ ಅನ್ನುವಂತ 2 ಭಾಗದಲ್ಲಿ ನಮಗೆ ಮರಳು ಸಿಗ್ತದೆ. ನಾನ್ CRZ ಮರಳಿಗೆ ಡಿಮಾಂಡ್ ಇರುವುದು 25%. CRZ ಮರಳಿಗೆ 75% ಡಿಮಾಂಡ್ ಇದೆ. ಮಳೆಗಾಲದಲ್ಲಿ ನಾನ್ CRZ ಮರಳು ಸಿಗುವುದಿಲ್ಲ ಅಥವಾ CRZ ಸಿಗುವುದಿಲ್ಲ. ಈಗ CRZ ಮರಳು ಸಿಗದೆ 5-6 ವರ್ಷ ಆಯ್ತು. ಕೋಟ ಶ್ರೀನಿವಾಸ ಪೂಜಾರಿ ಅವರ ಹತ್ರ ಎಷ್ಟು ಸಲ ಎಷ್ಟು ಒಂದು ಏನು ಅಭಯ ಕೊಟ್ಟಿದ್ದಾರೆ ಜನರಿಗೆ. ನಾವು ನಾಳೆ ಮಾಡ್ತೇವೆ, ಇವತ್ತು ಮಾಡ್ತೇವೆ, ನಾಳೆ ಮಾಡ್ತೇವೆ, ಇವತ್ತು ಮಾಡ್ತೇವೆ, ಮಾಡ್ಲಿಲ್ಲ. ಆದ್ರೆ CRZ ಕಾನೂನು ಇರುವಂತದ್ದು ಕೇಂದ್ರ ಸರ್ಕಾರದ್ದು. CRZ ಇಂದ ನಾವು ಮರಳು ತೆಗಿಬೇಕಾದ್ರೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು. ಪರಿಸರ ಇಲಾಖೆ, ಗಣಿ ಇಲಾಖೆ ಎಲ್ಲ ಅವರ ಒಂದು ಅನುಮತಿಯ ಆದ ನಂತರ ನಮ್ಗೆ CRZ ಇಂದ ಮರಳು ಸಿಗುವಂತದ್ದು. ನಾನ್ CRZ ಅಲ್ಲಿ ಅನೇಕ ಬ್ಲಾಕ್ ಗಳನ್ನು ಈಗಾಗಲೇ ವಿಂಗಡಣೆ ಮಾಡಿದ್ದಾರೆ ಸರ್ಕಾರ. ಅದು ಕೂಡ ಮಳೆಗಾಲದಲ್ಲಿ ಸೆಪ್ಟೆಂಬರ್ ವರೆಗೆ ತೆಗಿಲಿಕ್ಕೆ ಅವಕಾಶ ಇಲ್ಲ. ತದನಂತರ ನಾನ್ CRZ ಪ್ರಾರಂಭ ಆಗ್ತದೆ. ಆದ್ರೆ ಜನರಿಗೆ ಬೇಕಾಗಿರುವುದು ಹೆಚ್ಚಾಗಿ CRZ. ಆಸ್ಕರ್ ಫೆರ್ನಾಂಡಿಸ್ ಅವರು ಕೇಂದ್ರದಲ್ಲಿ ಸಚಿವರಾಗಿರುವಾಗ CRZ ಪಾಲಿಸಿಯನ್ನ ಚೇಂಜ್ ಮಾಡಿ ಅದರಿಂದ ಮರಳು ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ರು. ತದನಂತರ ನಮ್ಮ ಸರ್ಕಾರ ಹೋದ ಮೇಲೆ NDA ಸರ್ಕಾರ ಬಂತು. 3 ಟರ್ಮ್ ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿದ್ರು. ಈಗ ಸನ್ಮಾನ್ಯ ಕ್ಯಾಪ್ಟನ್ ಸಾಹೇಬ್ರು ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಇವರು? ಹಾಗಾದ್ರೆ ಯಾಕೆ CRZ ಕಾನೂನು ಪ್ರಕಾರ ಅವ್ರಿಗೆ ಏನಾದ್ರೂ ಕೇಂದ್ರ ಸರ್ಕಾರದಲ್ಲಿ ಮಾತನಾಡಿ ಅದನ್ನ ಯಾಕೆ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ? ಜನರಿಗೆ ಮರಳು ಯಾಕೆ ಕೊಡ್ಲಿಕ್ಕೆ ಆಗುದಿಲ್ಲ? ನಳಿನ್ ಕುಮಾರ್ ಕಟೀಲ್ ಹೇಳಿದಂತ ಲೋಡಿಗೆ 2,000 ರೂಪಾಯಿಗೆ ಏನಿಗೆ ಬೋರ್ಡ್ ಕೊಯ್ಯೆ, ಮನೆ ಬಾಗಿಲಿಗೆ ಹೊಯ್ಗೆ 2,000 ರೂಪಾಯಿಗೆ ಎಲ್ಲಿಂಟು? ಯಾಕೆ 2,000 ರೂಪಾಯಿಗೆ ಮರಳು ಸಿಗ್ತಾ ಇಲ್ಲ ಈಗ? ಯಾಕೆ ಅವರು ಮಾಡ್ಲಿಲ್ಲ? ಅವ್ರದ್ದು ಜವಾಬ್ದಾರಿ ಇದೆ ಅಲ್ವಾ? ಇಚ್ಛಾಶಕ್ತಿ ಅವರಿಗೆ ಇದ್ರೆ ಜನರು ಅದರಲ್ಲಿ ಕೂಡ ಕೂಲಿ ಕಾರ್ಮಿಕರಿದ್ದಾರೆ, ಅವರಿಗೆ ಕೆಲಸ ಸಿಗ್ಬೇಕು, ಮಾಡ್ಲಿಲ್ವಾ? ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ? ಅವರು ಮಾಡುವುದಿಲ್ಲ. ಇನ್ನೊಬ್ಬರ ಮೇಲೆ ಗೂಬೆ ಕೊಲಿಸುವಂತ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಕ್ಷದವರು ಮಾಡಿ ರಾಜಕೀಯದ ನಾಟಕ ಆಡ್ತಾ ಇದ್ದಾರೆ. ಅದನ್ನು ಅವರು ನಿಲ್ಲಿಸುವುದು ಒಳ್ಳೆಯದು. ಸರ್, ಇದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಅವರ ಹೇಳಿಕೆ ಆಗಿರುವಂತದ್ದು. ಸರ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಮರಳು ಸಮಸ್ಯೆ ಮತ್ತು ಕೆಂಪು ಕಲ್ಲಿನ ಸಮಸ್ಯೆ, ಕಪ್ಪು ಕಲ್ಲಿನ ಸಮಸ್ಯೆ ಇಲ್ಲಿ ಸೃಷ್ಟಿಯಾದದ್ದು ಯಾವಾಗ? ಯಾವಾಗ ಸರ್? ಪೊಲೀಸ್ ಕಮಿಷನರ್ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಟ್ರಾನ್ಸ್ಫರ್ ಆದ ನಂತರ, ಹಿಂದಿನವರು ಟ್ರಾನ್ಸ್ಫರ್ ಆಗಿ ಈಗಿನವರು ಬಂದ ನಂತರ. ಈಗಿನವರು ಬರುವಾಗ ಮಳೆಗಾಲ ಶುರುವಾಗಿತ್ತು. ಅದ ನಂತರ ಯಾಕೆ ಈ ಸಮಸ್ಯೆ ಸೃಷ್ಟಿ ಆಯಿತು? ಅಕ್ರಮಕ್ಕೆ ಅವಕಾಶ ಇಲ್ಲ ಅಂತ ಅಷ್ಟೇ. ಈಗಲೂ ಪೊಲೀಸ್ ಅಧಿಕಾರಿಗಳು ಸುಮ್ಮನೆ ಕೂತರು ಅಂತ ಹೇಳಿದ್ರೆ ಇಲ್ಲಿ ಮರಳು ಸಿಗ್ತದೆ, ಕಲ್ಲು ಸಿಗ್ತದೆ, ಎಲ್ಲವೂ ಸಿಗ್ತದೆ. ಯಾಕಂದ್ರೆ ಅದರಲ್ಲಿ ಲಾಭ ಜಾಸ್ತಿ ಇದೆ. ಪೊಲೀಸ್ ಅಧಿಕಾರಿಗಳು ಸುಮ್ಮನೆ ಕೂತ್ಕೊಳ್ಬೇಕು. ಅವರಿಬ್ಬರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡುವುದಿಲ್ಲ. ಇಲ್ಲ. ನಿಯಮಾವಳಿಯ ಪ್ರಕಾರ ನೀವು ಪರ್ಮಿಟ್ ಮಾಡಿಕೊಳ್ಳಿ, ಮರಳು ಸಾಗಿಸಿ, ಕಲ್ಲು ತೆಗೀರಿ, ಸಾಗಿಸಿ, ನಾವು ತೊಂದರೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಅವರು. ನಿಯಮಾವಳಿಗಳ ಪ್ರಕಾರ ನಿಮಗೆ ಪರ್ಮಿಟ್ ಸಿಗ್ತಾ ಇಲ್ಲ. ನೀವು ಯಾರ ಜಾಗದಲ್ಲಿ ಕಲ್ಲು ತೆಗಿತೀರೋ ಆ ಜಾಗಕ್ಕೆ NOC ಇಲ್ಲ. ಈ ರೀತಿಯ ಸಮಸ್ಯೆಗಳಿವೆ. ನಿಮಗೆ 1 ಎಕರೆಗೆ ಲೀಸ್ ಅಗ್ರಿಮೆಂಟ್ ಇದ್ದು ನೀವು 5 ಎಕರೆಯಿಂದ ಕಲ್ಲು ತೆಗೆದಿದ್ದೀರಿ ಸ್ವಾಮಿ, ಅದನ್ನು ಕೇಳುವವರು ಯಾರು ಇರಲಿಲ್ಲ. ಆ 4 ಎಕರೆ ಯಾವುದಿದೆ ಅದು ಸರಕಾರಿ ಭೂಮಿ. ಸರ್ಕಾರಿ ಭೂಮಿಯನ್ನು ಅಗೆದು ಬಗೆದು ನೀವು ಕಲ್ಲು ತೆಗೆದು ಸಾಗಾಟ ಮಾಡಿ ದುಡ್ಡು ಮಾಡ್ಕೊಂಡಿದ್ದೀರಿ. ಈಗ ಇರುವುದು ಏನು? ಪರ್ಮಿಟ್ ಇಶ್ಯೂ ಆಗಬೇಕಂತಂದ್ರೆ ನೀವು ಯಾವ ಜಾಗದಿಂದ ಕಲ್ಲು ತೆಗಿತೀರಿ ಅನ್ನೋದು ಸ್ಪಷ್ಟ ಆಗಬೇಕು. ಈಗ ಬೆಂಜನ ಪದವಿನಲ್ಲೇ ಕಲ್ಲಿನ ಕೋರೆಗಳಿವೆ, ಕೆಂಪು ಕಲ್ಲಿನ ಕೋರೆಗಳಿವೆ. ಲೀಸ್ ಅಗ್ರಿಮೆಂಟ್ ಇಲ್ವಾ? ಕೋರೆ ಮಾಲೀಕರ ಹತ್ರ ಲೀಸ್ ಅಗ್ರಿಮೆಂಟ್ ಇದೆ.
ಆ ಲೀಸ್ ಅಗ್ರಿಮೆಂಟ್ನ ಅನುಗುಣವಾಗಿ ನೀವು ಕಲ್ಲಿನ ಕೋರೆಯನ್ನು ನಡೆಸ್ತಾ ಇದ್ದೀರಾ? ಇಲ್ಲ. ಆದ್ದರಿಂದ ನಿಮ್ಗೆ ಸಮಸ್ಯೆ ಸೃಷ್ಟಿಯಾಗಿರೋದು. ಇದನ್ನು ನೀವು ಕಾನೂನುಬದ್ಧವಾಗಿಯೇ ನೀವು ಮಾಡ್ತಾ ಇದ್ರೆ ನೀವ್ಯಾಕೆ ಒಂದು ಲಾರಿಗೆ ತಿಂಗಳಿಗೆ 5,000 ರೂಪಾಯಿ ಪೊಲೀಸ್ ಸ್ಟೇಷನ್ಗೆ ಮಾಮೂಲು ಕೊಡಬೇಕು? ಪೊಲೀಸರು ಯಾವಾಗ ಮಾಮೂಲು ತಗೊಳ್ಳೋದಿಲ್ಲ ಅಂತ ಹೇಳಿದ್ರು ಮತ್ತೆ ನಿಮಗೆ ಕೊಂಡೋಗ್ಲಿಕ್ಕೆ ಧೈರ್ಯ ಇಲ್ಲ. ಸಿಕ್ಕಿ ಬಿದ್ದರೆ ಗಾಡಿ ರಿಲೀಸ್ ಮಾಡಲಿಕ್ಕೆ ಲಕ್ಷಾಂತರ ರೂ ಖರ್ಚಾಗುತ್ತೆ. ಅದೇ ಪೊಲೀಸರಿಗೆ 5,000, ಒಂದು ಲಾರಿಗೆ 5,000, ತಿಂಗಳಿಗೆ 5,000 ಕೊಟ್ಟು ಮೂಗಿಗೆ ತುಪ್ಪ ಸುರಿತಿರ್ಲಿಲ್ವಾ? ಅಷ್ಟು ಮಾಡ್ತಾ ಇದ್ದೀರಿ. ಅದಕ್ಕೆ ಅವಕಾಶ ಇಲ್ಲ ಈಗ ಅದಕ್ಕೆ ಬೊಬ್ಬೆ ಹೊಡಿತಾ ಇದ್ದಾರೆ. ನಾವು ಕಾನೂನುಬದ್ಧವಾಗಿ ಮಾಡೋದಿದ್ರೆ ನೀವು ಪೊಲೀಸರಿಗೆ ಯಾಕೆ ಮಾಮೂಲು ಕೊಡ್ತಾ ಇರಿ? ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಯಾಕೆ ಮಾಮೂಲು ಕೊಡ್ತೀರಿ? ಅದಕ್ಕೊಂದು ಉತ್ತರ ಹೇಳಿ ಇವರು ವ್ಯವಹಾರ ಮಾಡುವವರು. ನಾವು ಲಂಚ ಕೊಟ್ಟು ವ್ಯವಹಾರ ಮಾಡ್ತಾ ಇರಲಿ, ನಾವು ಕಾನೂನುಬದ್ಧವಾಗಿ ವ್ಯವಹಾರ ಮಾಡ್ತೇವೆ. ನೋಡೋರು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಕಾನೂನು ಎಷ್ಟು ಸರಳೀಕರಣಗೊಂಡರೂ ಸಹ ಇವರಿಗೆ ಕಾನೂನುಬದ್ಧವಾಗಿ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಅದಕ್ಕೆ ಸೆಟ್ಟಿಂಗ್ ಅಂತ ಹೇಳ್ತಾರೆ. ಅಂತ ಸೆಟ್ಟಿಂಗ್ ಬೇಕು. ವ್ಯವಹಾರ ಹೇಗೆ ಅದು ಸೆಟ್ಟಿಂಗಲ್ಲಿ ವ್ಯವಹಾರ ಅಂತೇಳಿ ಅದು ಸೆಟ್ಟಿಂಗ್ ಬೇಕು. ಸೆಟ್ಟಿಂಗಿಗೆ ಯಾವಾಗ ಅವಕಾಶ ಇಲ್ಲವೋ ಈ ಸಮಸ್ಯೆ ಸೃಷ್ಟಿಯಾಗಿರೋದು. ಇದು ಆಗಿರೋದು ಇತ್ತೀಚೆಗೆ ತಾನೆ. ನಾಳೆ SP ಅವರು ಇಲ್ಲದ್ರೆ ಕಮಿಷನರ್ ಟ್ರಾನ್ಸ್ಫರ್ ಆಗಿ ಹೋಗ್ಲಿ, CRZ ಅಲ್ಲೂ ಮರಳು ತೆಗಿತಾರೆ, ನಾನ್ CRZ ಅಲ್ಲೂ ಮರಳು ತೆಗಿತಾರೆ. ಯಾಕೆ ನಾನ್ CRZ ಅಲ್ಲಿ ಮರಳು ತೆಗಿತಾ ಇರ್ಲಿಲ್ವಾ? ಒಳ್ಳೆಯ ಆಳಕ್ಕೆ ಇಳಿದು ಮರಳು ತೆಗಿತಿರ್ಲಿಲ್ವಾ? ನಿಮ್ಗೆ ಸಾಗಿಸ್ಲಿಕ್ಕೆ ಅವಕಾಶ ಇಲ್ಲ, ಅದಕ್ಕೆ ತೆಗಿತಿಲ್ಲ ಅಷ್ಟೇ. ನಾನ್ CRZ ಅಲ್ಲಿ CRZ ಅಲ್ಲಿ ಮರಳು ತೆಗಿತಿರ್ಲಿಲ್ವಾ? ಕೂಳೂರಲ್ಲಿ ಸಾಗಿಸ್ಲಿಕ್ಕೆ ನಿಮ್ಗೆ ಅವಕಾಶ ಇಲ್ಲ, ನೀವು ಮರಳು ತೆಗೆದೇನು ತಿನ್ನುವುದು ಅದನ್ನು? ಇದು ಸಮಸ್ಯೆಗಳು. ಇದನ್ನ ಯಾರು ಅರ್ಥ ಮಾಡ್ಕೊಳ್ಬೇಕು. ಮರಳು ತೆಗೆಯುವುದು ಸಮಸ್ಯೆ ಅಲ್ಲ, ಅದನ್ನು ಸಾಗಿಸುವುದು ಸಮಸ್ಯೆ. ಟ್ರಾನ್ಸ್ಪೋರ್ಟಿಂಗ್ ಮಾಡ್ಲೇಬೇಕಲ್ಲ. ನೀವು ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಪರ್ಮಿಟ್ ಬೇಕು. ಆ ಪರ್ಮಿಟ್ ಇಶ್ಯೂ ಮಾಡೋದಕ್ಕೆಲ್ಲ ಸಮಸ್ಯೆ ಆಗೋದು. ಒಂದು ಪರ್ಮಿಟ್ ಇಶ್ಯೂ ಮಾಡಿದ್ರೆ 25,000 ರೂಪಾಯಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗೆ ಕೊಡಬೇಕು ಒಂದು ಪರ್ಮಿಟಿಗೆ. ಅವರಿಗೆ 25,000 ಕೊಟ್ಟ ಮೇಲೆ ಇವರು ಆ ಒಂದು ಪರ್ಮಿಟ್ ಅಲ್ಲಿ ಮಿನಿಮಮ್ 10 ಲೋಡ್ ಹೊಡಿಬೇಕು. ಒಂದು ಪರ್ಮಿಟ್ ಅಲ್ಲಿ, ಒಂದು ಲೋಡಿಗೆ ತೆಗೆಯೋ ಪರ್ಮಿಟ್ ಅಲ್ಲಿ 10 ಲೋಡ್ ಹೊಡಿಬೇಕು. 10 ಲೋಡ್ ಹೊಡೆದ್ರೆ ಮತ್ತೆ 2 ಲೋಡಿನ ಹಣವನ್ನು ಪೊಲೀಸರಿಗೆ ಕೊಡಬೇಕು. ಅಲ್ಲಿಗೆ ಒಂದು ಚಕ್ರ ರೆಡಿ ಆಯ್ತು. ಆಗಿರೋದು ಇಷ್ಟೇ. ನಿಮ್ಮ ಪರ್ಮಿಟ್ ವ್ಯಾಲ್ಯೂ ಎಷ್ಟು ದಿವಸ ಇರ್ತದೆ? ಪರ್ಮಿಟ್ ವ್ಯಾಲ್ಯೂ 1 ವಾರ ಇರ್ತದೆ. 1 ವಾರದಲ್ಲಿ ನೀವು ಎಷ್ಟು ಬೇಕಾದ್ರೆ ಪರ್ಮಿಟ್ ಅಲ್ಲಿ ಹೊಡಿತೀರಿ. ಹಾಗೆ ವ್ಯವಸ್ಥೆ ಇರೋದು. ಇದು ಯಾರಿಗೂ ಗೊತ್ತಿಲ್ಲದಂತ ವ್ಯವಸ್ಥೆ ಅಲ್ಲ, ಇದು ಎಲ್ಲ ಗೊತ್ತಿದ್ದೇ ವ್ಯವಸ್ಥೆಗಳಿರೋದು. ಸರಿಯಪ್ಪ, ಒಂದು ಲೋಡ್ ಮರಳಿಗೆ ಒಂದು ಪರ್ಮಿಟ್ ಆಯ್ತು ಅಂತ ತಿಳ್ಕೊಳ್ಳಿ. ಆ ಪರ್ಮಿಟ್ ಇದ್ದ ಮರಳು ಲಾರಿಯನ್ನು ನಿಲ್ಲಿಸಿದ ಸಬ್ ಇನ್ಸ್ಪೆಕ್ಟರ್ ಅಂತ ಇಟ್ಕೊಳ್ಳಿ. ಪರ್ಮಿಟ್ ತಗೊಂಡ, ಪರ್ಮಿಟ್ ಇದೆ, ಎಲ್ಲ ಸರಿ ಇದೆ, ತೂಕ ಸರಿ ಇದೆ, ಏನು ತೊಂದರೆ ಇಲ್ಲ, ರಾಯದಾರ ಪಾವತಿ ಆಗಿದೆ, ಎಲ್ಲವಾಗಿದೆ. ಮತ್ತೆ ಅದನ್ನು ನಿಲ್ಲಿಸುವ ಅಧಿಕಾರಿಯನ್ನು ಆ ಪರ್ಮಿಟ್ನ ಮೇಲೆ ಒಂದು ಸೀಲ್ ಹಾಕ್ಲಿ ಅಂತೇಳಿ, ಚಕ್ಕಡ್ ಅಂತ ಹೇಳಿ ಬರೆದು ಸೈನ್ ಹಾಕ್ಲಿ ಅಂತ, ಅಲ್ಲಿಗೆ ಮುಗೀತಾ ಪರ್ಮಿಟ್ ವ್ಯಾಲ್ಯೂ. ಅಲ್ಲಿಗೆ ಪರ್ಮಿಟ್ ವ್ಯಾಲ್ಯೂ ಮುಗಿತ್ತು. ಮತ್ತೆ ಆ ಪರ್ಮಿಟ್ ಅಲ್ಲಿ ಮತ್ತೆ 9 ಲೋಡ್ ಹೊಡಿಯುವಾಗಿಲ್ಲ. ಆ ರೀತಿ ಮಾಡ್ಲಿ. ಆ ರೀತಿ ಮಾಡಬಾರ್ದು ಅಂತ ಹೇಳಿ ಆ ಸಬ್ ಇನ್ಸ್ಪೆಕ್ಟರ್ಗೆ ಲಂಚ ಕೊಡ್ಲಿಕ್ಕೆ ಹೋಗುದು. ಅವ ಕೇಸ್ ಮಾಡ್ತಾನೆ ಅಂತ ಅಲ್ಲ, ಪರ್ಮಿಟ್ ಅಲ್ಲಿಗೆ ಲ್ಯಾಪ್ಸ್ ಆಗ್ತದೆ ಅಂತ ಹೇಳಿ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ಇದರ ಆಂತರಿಕ ವ್ಯವಹಾರಗಳು. ಇದು ಸಹಜವಾಗಿಯೇ ಜನಸಾಮಾನ್ಯರ ಗಮನಕ್ಕೆ ಬರುವುದಿಲ್ಲ. ಅದರಲ್ಲಿ ಯಾರು ವ್ಯವಹಾರ ನಿರತರಾಗಿರ್ತಾರ, ಯಾರು ಅಧಿಕಾರಿ ವರ್ಗದವರಿರ್ತಾರ, ಅವರ ನಡುವೆ ಇರುವಂತಹ ಒಂದು ಒಪ್ಪಂದದ ಪ್ರಕಾರ ವ್ಯವಹಾರಗಳು ನಡೀತಾ ಹೋಗೋದು. ಈಗ ನೀವು ಕಾನೂನು ಪ್ರಕಾರವೇ ನೀವು ಕೆಂಪು ಕಲ್ಲಿ ಗಣಿಗಾರಿಕೆ ಮಾಡಿದರೆ ಲೀಸ್ ಅವಧಿಯ ಒಳಗೆ ಲೀಸ್ಗೆ ಇರುವಂತಹ ಭೂಮಿಯಲ್ಲೇ ನೀವು ಕೆಂಪು ಕಲ್ಲು ಗಣಿಗಾರಿಕೆ ಮಾಡಿದರೆ ಅದಕ್ಕೆ ನಿಮಗೆ ಪರ್ಮಿಟ್ ಇರ್ತದೆ ಸಾಗಾಟ ಮಾಡಲಿಕ್ಕೆ. ಆ ಪರ್ಮಿಟ್ ಪ್ರಕಾರವೇ ನೀವು ಸಾಗಾಟ ಮಾಡಿದರೆ ಏನೂ ಸಮಸ್ಯೆ ಇಲ್ಲ. ಆದರೆ ನೀವು ಎಷ್ಟಕ್ಕೆ ಸೇಲ್ ಮಾಡ್ತೀರಾ ಅಷ್ಟಕ್ಕೆ ನಿಮಗೆ ಇಲ್ಲಿ ಪರ್ಮಿಟ್ ಸಿಗೋದಿಲ್ಲ.
ಓಕೆ ಓಕೆ ಓಕೆ. ನಿಮಗೆ ಪರ್ಮಿಟ್ ಫ್ರೀ ಆದರೆ, ಪರ್ಮಿಟ್ ಇಶ್ಯೂ ಆಗಲಿಕ್ಕೆ ನೀವು ಲಂಚ ಕೊಡಲಿಕ್ಕೆ ಇಲ್ಲದಿದ್ದರೆ ಪರ್ಮಿಟ್ ಫ್ರೀ ಆಯಿತು. ಸರ್ಕಾರಕ್ಕೆ ಎಷ್ಟು ರಾಯಧನ ಕಟ್ಟಬೇಕು, ಆ ರಾಯಧನ ಕಟ್ಟುವುದು ಪರ್ಮಿಟ್ ತಗೊಳ್ಳೋದು ಅಂತ ಆದರೆ ನಿಮ್ಗೆ ಏನು ಸಮಸ್ಯೆ ಆಗುದಿಲ್ಲ. ನೀವು ಲಂಚ ಕೊಡಲೇಬೇಕಾದಂಥ ಅನಿವಾರ್ಯತೆ ಬಂದಾಗ ಮಾತ್ರ ನಿಮಗೆ ಆ ಬರ್ಡನ್ ಬೀಳುವುದು, ಆ ಹೊರೆ ಬೀಳುವುದು ಆಗ. ಆದ್ರಿಂದ ನೀವು ಆ ಹೊರೆಯನ್ನು ತಗ್ಗಿಸ್ಲಿಕ್ಕೆ ಬೇಕಾಗಿ 1 ಲೋಡಿಗೆ ಪರ್ಮಿಟ್ ತೆಗೆದು ನೀವು 10 ಲೋಡ್ ಹೊಡಿತೀರಿ. ಆದ್ರಿಂದ ನಿಮ್ಮ ಮೇಲೆ ಕೇಸುಗಳಾಗೋದು ಒಮ್ಮೊಮ್ಮೆ, ಇಲ್ಲದ್ರೆ ಏನಾಗೋದಿಲ್ಲ. ಆದ್ರೆ ಆ ರೀತಿಯಾಗಿ ಮಾಡ್ಲಿಕ್ಕೆ ಯಾವ ಕಲ್ಲು ಮಾಲೀಕ ಒಪ್ಪುವುದಿಲ್ಲ, ಯಾಕಂದ್ರೆ ನನಗೆ ಲಾಭ ಬರಲ್ಲ. ಹೌದು, ನಿಗದಿತ ರೇಟ್ ಫಿಕ್ಸ್ ಮಾಡಿದ್ರೆ ಆಗ ಇದು ಪ್ರಾಬ್ಲಮ್ ಎಲ್ಲ ಆಗಲ್ಲ. ಅಲ್ಲ, ನಿಗದಿತ ರೇಟ್ ಫಿಕ್ಸ್ ಮಾಡಿದ್ರೆ ಈಗ ಜಿಲ್ಲಾಡಳಿತವೇ ನಿಗದಿತ ರೇಟ್ ಫಿಕ್ಸ್ ಮಾಡಿತ್ತು ಅಂತ ಇಟ್ಟುಕೊಳ್ಳಿ, ನೀವು ಪರ್ಮಿಟಿಗೆ ಅರ್ಜಿ ಹಾಕಿ ರಾಯಧನ ಕಟ್ಟಿ ನಿಮಗೆ ಪರ್ಮಿಟ್ ಇಶ್ಯೂ ಮಾಡ್ತೇವೆ ಅಂತ ಹೇಳಿ ಪರ್ಮಿಟ್ ಇಶ್ಯೂ ಮಾಡಲಿ, ಆಯ್ತಾ? ನಿಗದಿತ ರೇಟ್ ಫಿಕ್ಸ್ ಮಾಡಲಿ, 1 ಕಲ್ಲಿಗೆ ಇಷ್ಟು. ಅದ್ರ ದೂರ ಇದ್ರೆ ಏನಂತ ಪ್ರಶ್ನೆ ಬರ್ತದೆ. ಕಲ್ಲು ಕ್ವಾರಿಯಿಂದ ದೂರ ಇದ್ರೆ ಎಷ್ಟು ಅಂತ ಹೇಳಿ ಟ್ರಾನ್ಸ್ಪೋರ್ಟೇಷನ್ ಬಾಡಿಗೆಯಲ್ಲಿ ಹೆಚ್ಚು ಕಡಿಮೆ ಮಾಡಿ. 1 ಲೋಡ್ ಕಲ್ಲು ಅಂತ ಹೇಳಿದ್ರೆ 400 ಕಲ್ಲು, 400 ಕಲ್ಲಿಗೆ 1 ಲೋಡು, ಆಯ್ತಾ? ಟ್ರಾನ್ಸ್ಪೋರ್ಟೇಷನ್ ಎಷ್ಟು? 5 ಕಿಲೋಮೀಟರ್ಗೆ ಇಷ್ಟು, 10 ಕಿಲೋಮೀಟರ್ಗೆ ಇಷ್ಟು, 15 ಕಿಲೋಮೀಟರ್ಗೆ ಇಷ್ಟು, 20 ಕಿಲೋಮೀಟರ್ ಇಷ್ಟು. ಕಲ್ಲದೇ ಅಲ್ವಾ, ನೀವು 20 ಕಿಲೋಮೀಟರ್ ಕೊಂಡೋಗೋದು, 5 ಕಿಲೋಮೀಟರ್ ಕೊಂಡೋಗೋದು ಅದೇ. ಅದರಿಂದಾಗಿ ಕಲ್ಲಿಗೆ ಇಷ್ಟು, ಟ್ರಾನ್ಸ್ಪೋರ್ಟೇಷನ್ ಇಷ್ಟು ಅಂತ ಫಿಕ್ಸ್ ಮಾಡಬೇಕು. ಬೇಡ, ನಿಮ್ಮದೇ ಸ್ವಂತ ಲಾರಿ ಕೊಂಡೋಗ್ತೀರಾ, ಸ್ವಂತ ವಾಹನ ಕೊಂಡೋಗ್ತೀರಾ, ಹೋಗಿ ಕಲ್ಲು ಲೋಡ್ ಮಾಡ್ಕೊಂಡು ಬನ್ನಿ, ಮುಗೀತಲ್ಲ. ಇದು ಸರಳೀಕರ ನೀತಿ. ಆ ನೀತಿ ಯಾರಿಗೆ ಬೇಡ, ಆ ರೀತಿ ಯಾರಿಗೆ ಬೇಡ. ಅವರಿಗೆ ಕೃತಕ ಅಭಾವವನ್ನು ಸೃಷ್ಟಿ ಮಾಡಬೇಕು, ಅವರು ಹೇಳಿದ ರೇಟಲ್ಲಿ ಕಲ್ಲು ಹೋಗಬೇಕು, ಅವರು ಲಾಭ ಮಾಡ್ಕೊಳ್ಬೇಕು. ಯಾರಿಗೆ ಅನಿವಾರ್ಯತೆ ಇದೆ ಅವ ಹೆಚ್ಚು ರೇಟು ತಗೊಂಡು ಬ್ಯಾಂಕ್ ಬಡ್ಡಿ ಕಟ್ಟಿಕೊಂಡು ಸಾಯಬೇಕು. ಈ ರೀತಿ ಉದ್ದೇಶಿತ ಯಾವುದೇ ಕಾಮಗಾರಿಗಳು ಸರಿಯಾದ ಸಮಯಕ್ಕೆ ಪೂರ್ತಿಯಾಗಬಾರದು. ಒಂದು ಕಾಂಟ್ರಾಕ್ಟರ್ಗೆ ಯಾವೆಲ್ಲ ಸಮಸ್ಯೆ ಇದೆ, ಮೆಟೀರಿಯಲ್ ಪ್ರೊವೈಡ್ ಮಾಡುವುದರಿಂದ ಹಿಡಿದು ಕೂಲಿ ಕಾರ್ಮಿಕರನ್ನು ಒಟ್ಟು ಮಾಡುವುದರ ಎಲ್ಲ ಸಮಸ್ಯೆಗಳನ್ನು ಆತ ಫೇಸ್ ಮಾಡಬೇಕು. ಕಲ್ಲು ಬಂದರೆ ಕೆಲಸಗಾರರು ಬರೋದಿಲ್ಲ, ಕೆಲಸಗಾರರು ಬಂದರೆ ಮೆಟೀರಿಯಲ್ಗಳಿಲ್ಲ. ಇಂಥ ಪರಿಸ್ಥಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಆದ್ದರಿಂದಾಗಿ ನಿಮಗೆ ಈ ಮಳೆಗಾಲ ಮುಗಿತಾ ಬಂತು, ಇನ್ನು ಕಟ್ಟಡ ನಿರ್ಮಾಣ ಕಾಮಗಾರಿಗಳು ಬಿರುಸು ಪಡೆಯುವಂಥ ಕಾಲ. ಆದ್ದರಿಂದ ಜಿಲ್ಲಾಡಳಿತ ಈ ಬಗ್ಗೆ ಸ್ಪಷ್ಟವಾದ ನಿಲುವನ್ನು ತಗೊಳ್ಬೇಕು. ಸ್ಪಷ್ಟವಾದ ನಿಲುವನ್ನು ಎಲ್ಲರೊಂದಿಗೆ ಬೇಕಾದ್ರೆ ಚರ್ಚೆ ಮಾಡಿ. ನೀವು ಯಾರ ಹತ್ರ ಚರ್ಚೆ ಮಾಡ್ತೀರಿ? ಒಬ್ಬ MLA ಹತ್ರ ಚರ್ಚೆ ಮಾಡ್ತೀರಾ, ಒಬ್ಬ ಮಿನಿಸ್ಟರ್ ಹತ್ರ ಚರ್ಚೆ ಮಾಡ್ತೀರಾ? ಜಿಲ್ಲಾಡಳಿತ ಅಲ್ಲ, ಜನಸಾಮಾನ್ಯರ ಹತ್ರ ಚರ್ಚೆ ಮಾಡಿ. ಒಂದು ಜನಸಾಮಾನ್ಯರ ಚರ್ಚೆ ಮಾಡಿ. ಕಲ್ಲು ಗಣಿಗಾರಿಕೆ ಯಾರು ಮಾಡ್ತಾರೆ? ಮಾಲೀಕರು, ಅವರನ್ನು ಕರೆದು ಚರ್ಚೆ ಮಾಡಿ. ಲಾರಿ ಡ್ರೈವರ್ಸ್ಗಳು ಯಾರಿದ್ದಾರೆ ಅವ್ರನ್ನ ಕರೆದು ಚರ್ಚೆ ಮಾಡಿ. ಕೂಲಿ ಕಾರ್ಮಿಕರು ಯಾರಿದ್ದಾರೆ ಅವ್ರನ್ನ, ಯಾರಿಗೆ ಕಲ್ಲು ಅಗತ್ಯ ಇದೆ ಕಾಂಟ್ರಾಕ್ಟರ್ಗಳು, ಅವ್ರನ್ನ ಕರೆದು ಚರ್ಚೆ ಮಾಡಿ. ಅವ್ರನ್ನ ಕರೆದು ಚರ್ಚೆ ಮಾಡಿ. ಯಾರನ್ನ ಚರ್ಚೆ ಮಾಡಬೇಕು ಅವರನ್ನು ಚರ್ಚೆ ಮಾಡಬೇಕು. ಅವರವರೇ ಕೂತ್ಕೊಂಡು ಈ MLAಗಳು MP ಗಳು ಇವರು ಕೂತ್ಕೊಂಡು ಚರ್ಚೆ ಮಾಡಿ ಏನು ಪ್ರಯೋಜನ ಇದೆ? ಇಂಥವ್ರನ್ನ ಕರೆದು ಚರ್ಚೆ ಮಾಡಿದ್ರೆ ಅವರ ಸಮಸ್ಯೆ ಏನು ಅಂತ ಅರ್ಥ ಆಗುತ್ತೆ. ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ರೆ ನಿಮ್ಗೆ ತೊಂದರೆ ಆಗುವುದಿಲ್ಲ ಅಂತ ಹೇಳಿ ಪ್ರಾಮಾಣಿಕವಾಗಿ ನೀವು ಸರ್ಕಾರಕ್ಕೆ ರಾಯಧನ ಕಟ್ಟಿ. 135 ರೂಪಾಯಿ ಇದ್ದ ರಾಯಧನ 270 ರೂಪಾಯಿ ಆಯ್ತು ಅಂತ ಹೇಳಿದ್ರೆ ಯಾರೂ ತಲೆಬಿಸಿ ಮಾಡುವುದಿಲ್ಲ. ಸ್ಪಷ್ಟವಾಗಿ ಹೇಳ್ತೇನೆ, ನಿಮಗೆ ಸಕಾಲದಲ್ಲಿ ಪರ್ಮಿಟ್ ಇಶ್ಯೂ ಮಾಡಬೇಕು. ಬೆಳಿಗ್ಗೆ ಅಪ್ಲಿಕೇಶನ್ ಕೊಟ್ರೆ ಸಂಜೆ ಆಗುವಾಗ ಪರ್ಮಿಟ್ ಇಶ್ಯೂ ಮಾಡಬೇಕು. ಯಾಕಂದ್ರೆ ಗಣಿ ಇಲಾಖೆಯಲ್ಲಿ ಯಾವ ಕ್ವಾರಿಯಿಂದ ಕಲ್ಲು ಕೊಂಡೋಗುದು ಅಂತ ಮೆನ್ಷನ್ ಮಾಡಿರ್ತಾರೆ. ಅವ್ರಿಗೆ ಗೊತ್ತಿದೆ ಅದು ಸಕ್ರಮವೋ ಅಕ್ರಮವೋ ಅಂತ ಹೇಳಿ, ಸಕ್ರಮವೋ ಅಕ್ರಮವೋ ಅಂತ ಹೇಳಿ. ಖಾಸಗಿ ಜಾಗೆಯಲ್ಲಿ ಖಾಸಗಿ ಜಾಗೆಯಲ್ಲಿ ಕಲ್ಲು ಗಣಿಗಾರಿಕೆ ಲೈಸೆನ್ಸ್ ಪಡೆದು ಸರ್ಕಾರಿ ಜಾಗೆಯನ್ನು ಒತ್ತುವರಿ ಮಾಡಿಕೊಂಡು ಕಲ್ಲು ಗಣಿಗಾರಿಕೆ ಮಾಡಿದ್ರಲ್ಲ, ಇದು ಸಮಸ್ಯೆ ಆಗಿರೋದು ಈ ಹಿಂದೆ ಮಾಡಿದಕ್ಕೆ. ಈ ಹಿಂದೆ ಗೊತ್ತಿರಲಿಲ್ಲ ಅದು, ಯಾರಿಗೆ? ಸರ್ಕಾರಿ ಅಧಿಕಾರಿಗಳಿಗೆ ಗೊತ್ತಿರಲಿಲ್ಲ ಅದು ಆ ರೀತಿ ಕಳ್ಳತನ ಆಗ್ತಾ ಇದೆ ಅಂತ ಹೇಳಿ.
ಸರ್ಕಾರಿ ಅಧಿಕಾರಿಗಳಿಗೆ ಗೊತ್ತಾದಾಗ ಇದೇ ಬಳ್ಳಾರಿಯ ಗಣಿಧನಿ ಜನಾರ್ದನ ರೆಡ್ಡಿ ಸಾವಿರಾರು ಕೋಟಿ ಸಂಪಾದನೆ ಮಾಡಿ ಆಗಿದೆ ಅವರಿಗೆ ಗೊತ್ತಾಗುವಾಗ. ಯಾಕೆ ಬಳ್ಳಾರಿಯಲ್ಲಿ ಹೆಲಿಕಾಪ್ಟರ್ ಸುತ್ತಾಡ್ತಾ ಇದ್ದು ಗೊತ್ತಾಗುವಾಗ ಇದು ಗಣಿಧೂಳು ಅಂತ ಗೊತ್ತಾದದ್ದು. ಅಲ್ಲಿವರೆಗೆ ಪೊಲೀಸರಿಗೂ ಕಂದಾಯ ಇಲಾಖೆಯವರಿಗೂ ಗೊತ್ತೇ ಆಗಲಿಲ್ಲ. ಕೇವಲ ಫಾರೆಸ್ಟ್ ಇಲಾಖೆಯವರಿಗೆ ಇದು ನಮ್ಮ ವ್ಯಾಪ್ತಿಗೆ ಬರ್ತದಲ್ಲೂ ಗೊತ್ತಿರಲಿಲ್ಲ. ಗಣಿಗಾರಿಕೆ ಫಾರೆಸ್ಟ್ ಇಲಾಖೆ ವ್ಯಾಪ್ತಿಗೆ ಬರ್ತದೆ ಅಂತ ಹೇಳಿದ್ರೆ ಫಾರೆಸ್ಟ್ ಇಲಾಖೆಯವರಿಗೆ ಗೊತ್ತಿರಲಿಲ್ಲ. ಪೊಲೀಸರಿಗೆ ಅದಕ್ಕಿಂತ ಮೊದಲು ಗೊತ್ತಾಗಲಿಲ್ಲ. ಎಲ್ಲದರಲ್ಲಿ ಸುರಿಗೆ ವಾಸನೆ ಬರುವುದು ಅವರಿಗೆ, ಅದು ಸಹ ಗೊತ್ತಾಗಲಿಲ್ಲ. ಆ ರೀತಿಯ ವ್ಯವಹಾರದ ಬಗ್ಗೆ ಅವರು ಆಲೋಚನೆ ಮಾಡುವಾಗ ಗೊತ್ತಾಯ್ತು ಇಷ್ಟು ಅಕ್ರಮವಾಗಿ ನಡೀತಾ ಇದೆ ಅಂತ ಹೇಳಿ. ಬಳ್ಳಾರಿಯಿಂದ ಚೈನಾದವರೆಗೆ ಈ ರೀತಿಯಾಗಿ ಅಕ್ರಮವಾಗಿ ಮಣ್ಣು ಸಾಗಾಟ ಆಗ್ತದೆ ಅಂತ ಗೊತ್ತಾದ್ದು ಆಗ. ಅದರ ನಂತರ ಅದರಲ್ಲಿ ತನಿಖೆ ಆದಾಗ ಯಾವ ರೀತಿಯಲ್ಲಿ ಅದಕ್ಕೆ ಪರ್ಮಿಟ್ ಮಾಡಿಕೊಂಡ್ರು, ಯಾವ ರೀತಿಯಲ್ಲಿ ಇದು ಮಾಡಿದ್ರು, ಒಂದು ಪರ್ಮಿಟ್ ಅಲ್ಲಿ ಎಷ್ಟು ಲಾರಿ ಹೋಯ್ತು ಅಂತ ಹೇಳಿದಾಗ ಮತ್ತೆ ಅದಕ್ಕೆ ತಡೆ ಒಡ್ಡಿದಂಥ ಸಂದರ್ಭದಲ್ಲಿ ಚೀಟಿ ವ್ಯವಹಾರ ಶುರುವಾದ್ದು. 5 ಚೀಟಿ ಈಗ ಹಣ ಕಟ್ಟಿ 5 ಚೀಟಿ ಪಡ್ಕೊಳ್ಬೇಕು, ಒಂದೊಂದು ಕಲರ್ನ ಚೀಟಿ ಎಲ್ಲ ಇತ್ತು. ಆ ರೀತಿಯ ವ್ಯವಹಾರಗಳು ಇಲ್ಲಿಯೂ ಆಗ್ತಾ ಇರೋದು ಅದೇ ರೀತಿಯ ವ್ಯವಹಾರ. ಇಲ್ಲಿ ಸಹ ಸದ್ಯಕ್ಕೆ ಈಗ 3 ಚೀಟಿ ಮಾಡಬೇಕಾದಿತ್ತು. ಒಂದು ಫಾರೆಸ್ಟಿಗೆ, ಒಂದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ, ಮತ್ತೊಂದು ಪೊಲೀಸಿಗೆ. ಇಲ್ಲಿ 3 ಚೀಟಿ ಮಾಡಿದ್ರೆ ಸಾಕಂತ ಕಾಣ್ತದೆ. 4ನೇ ಚೀಟಿಗೆ ಬರ್ತಾರೆ RTOದವರು. ಇದು ವ್ಯವಸ್ಥೆ, ಅನಿವಾರ್ಯವಾದಂತ ವ್ಯವಸ್ಥೆ. ಈ ಸರ್ಕಾರಿ ಅಧಿಕಾರಿಗಳು ಒಂದು ವ್ಯವಸ್ಥೆಯನ್ನು ಹೇಗೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಿಮ್ಮ ಮನೆ ಬಾಗಿಲಲ್ಲೇ ಒಂದು ನೀರು ಹರಿಯುವ ತೋಡಿದೆ, ಅಲ್ಲಿ ಹೊಯ್ಗೆ ಇದೆ. ಆ ಹೊಯ್ಗೆಯನ್ನು ನೀವು ಬಟ್ಟಿಯಲ್ಲಿ ತೆಗೆದು ನಿಮ್ಮ ಮನೆ ಎದುರಲ್ಲಿ ರಾಶಿ ಹಾಕಿದ್ರೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ. ಯಾಕಂದ್ರೆ ಅದು ಸರ್ಕಾರಿ ಆಸ್ತಿ. ಹಾಗೆ ತೋಡು ಹರಿತಾ ಇರೋದು ನಿಮ್ಮ ಜಾಗದಲ್ಲಿ. ಆದ್ರೆ ಅಲ್ಲಿಂದ ಒಂದು ಬಟ್ಟಿ ಹೊಯ್ಗೆ ತೆಗೆದು ನಿಮ್ಮ ಜಾಗದಲ್ಲಿ ನೀವು ರಾಶಿ ಹಾಕಿದರೆ ನಿಮ್ಮ ಮೇಲೆ ಕೇಸ್ ಆಗ್ತದೆ. ಅಕ್ರಮವಾಗಿ ನೀವು ಮರಳನ್ನು ಸೇಕರಿಸಿಟ್ಟಿದ್ದೀರಿ ಅಂತ ಹೇಳಿ. ಇದು ವ್ಯವಸ್ಥೆ. ಆದ್ದರಿಂದಾಗಿ ಇದನ್ನು ಸರಳೀಕೃತಗೊಳಿಸಿದ್ರು. ಸುಲಭವಾದ ದಾರಿಗಳಿವೆ. ಆ ದಾರಿಗಳನ್ನು ಅನ್ವೇಷಿಸಬೇಕು. ಯಾವ ದಾರಿಯಲ್ಲಿ ಮಾಡಬೇಕು ಅಂತ. ಅಷ್ಟೇ, ಕಾನೂನಿಗೂ ತಡಕುಂಟಾಗಬಾರದು, ಕಾನೂನನ್ನೂ ಮುರಿಬಾರದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರದು. ಆ ರೀತಿಯಲ್ಲಿ ಇದನ್ನು ಪರಿಹರಿಸಲಿಕ್ಕೆ ಸಾಧ್ಯ ಇದೆ. ಆದರೆ ಸರಿಯಾದ ರೀತಿಯಲ್ಲಿ ಚರ್ಚೆಗಳು ನಡೆಯಬೇಕು. ಅದಕ್ಕೊಂದು ಇಚ್ಛಾಶಕ್ತಿ ಬೇಕು. ಜಿಲ್ಲಾಧಿಕಾರಿಗಳಾಗಲಿ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ನಿರ್ದೇಶಕರಾಗಲಿ, ಪೊಲೀಸ್ ಇಲಾಖೆಯ ವರಿಷ್ಠಾಧಿಕಾರಿಗಳಾಗಲಿ, ಇವರೆಲ್ಲ ಅರಣ್ಯ ಇಲಾಖೆಯ ವರಿಷ್ಠಾಧಿಕಾರಿಗಳು, ಇವರೆಲ್ಲ ಸೇರಿಕೊಂಡು ಇದಕ್ಕೆ ಒಂದು ಪರಿಹಾರ ರೂಪಣೆ ಮಾಡಬೇಕು. ಯಾಕಂತ ಹೇಳಿದ್ರೆ ಕಷ್ಟ ಅನುಭವಿಸಬಹುದು ಸಾರ್ವಜನಿಕರು. ಒಂದು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಜನರಿದ್ದಾರೆ. ಒಂದು ಬಿಲ್ಡಿಂಗ್ ಕಂಪ್ಲೀಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಕಾಂಟ್ರಾಕ್ಟರ್ ಬೊಬ್ಬೆ ಹೊಡಿತಿದ್ದಾರೆ. ಸಾಲ ಕೊಟ್ಟ ಬ್ಯಾಂಕ್ಗಳು ಬಡ್ಡಿಯ ಮೇಲೆ ಬಡ್ಡಿ ಹಾಕ್ತಾ ಇದ್ದಾರೆ. ಅನಿವಾರ್ಯ, ಸಾಲ ಕೊಟ್ಟಿದ್ದಾರೆ, ಬಡ್ಡಿ ಹಾಕಬೇಕು. ಇಲ್ಲಿ 3 ವರ್ಷದಲ್ಲಿ ಕಂಪ್ಲೀಷನ್ ಆಗಬೇಕಂತ ಒಂದು ಪ್ರಾಜೆಕ್ಟ್ ಈ ಸಮಸ್ಯೆಯಿಂದ 10 ವರ್ಷ ಆದ್ರೂ ಕಂಪ್ಲೀಟ್ ಆಗ್ತಾ ಇಲ್ಲ. ಆಯ್ತಾ? ಆ ರೀತಿಯ ಪರಿಸ್ಥಿತಿ ಇದೆ. ಎಲ್ಲ ಪ್ರಾಜೆಕ್ಟಲ್ಲೂ ಕ್ರೆಡೈ ನೋಂದಣಿ ಮೂಲಕ ಆಗ್ತಾ ಇರೋದು. ಅದರಿಂದಾಗಿ ನೀವು ಕಾಲಮಿತಿಯಲ್ಲಿ ನೀವು ಬಿಲ್ಡಿಂಗ್ ಕಟ್ಟಿ ಫ್ಲ್ಯಾಟ್ಗಳನ್ನು ಫಲಾನುಭವಿಗಳಿಗೆ ಕೊಡದೇ ಇದ್ರೆ ನಿಮ್ಮ ಮೇಲೆ ಕೇಸ್ ಹಾಕುವಂತ ಅವಕಾಶಗಳಿವೆ. ಅದರಿಂದಾಗಿ ಅಂತ ಸಮಸ್ಯೆಗಳು ಉದ್ಭವ ಆಗ್ತದೆ. ಈ ಕಾರಣದಲ್ಲಿ ಕೇವಲ ಮರಳು ಮತ್ತು ಕಲ್ಲು, ಈ 2 ವಿಚಾರಗಳಿಗೆ ಅದು ಸಹ ನೈಸರ್ಗಿಕವಾಗಿ ಸಿಗುವಂಥದ್ದು. ಅದನ್ನು ಎಲ್ಲ ತಯಾರು ಮಾಡ್ಲಿಕ್ಕೆ ಆಗುದಿಲ್ಲ ಫ್ಯಾಕ್ಟರಿಯಲ್ಲಿ. ಆದ್ರಿಂದ ನೈಸರ್ಗಿಕವಾಗಿ ಸಿಗುವಂತಹ ಸೊತ್ತುಗಳಿಂದಾಗಿ ಈ ರೀತಿಯ ಒಂದು ಅರಾಜಕತೆ ನಿರ್ಮಾಣ ಆಗ್ತದಂತಾದ್ರೆ ಅದನ್ನು ಪರಿಹಾರ ಮಾಡಲೇಬೇಕು. ಧನ್ಯವಾದಗಳು ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಸುದ್ದಿನ ವಿಚಾರ. ಮುಂದೆ ಇನ್ನಷ್ಟು ಸುದ್ದಿನ ನಾವು ನಿಮ್ಗೋಸ್ಕರ ತಗೊಂಡು ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222-5533. Ideal ice cream, milky way to your heart. With a variety of fruits and flavored with rich crunch and chips. They treat your taste buds. Ideal ice cream. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.
ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ.